ಪ್ರಿಯರೇ, ಬಾಲಯೇಸು ನಮನ ಈ ವಿಶೇಷ ಸಂಜೆಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಪ್ರಭು ಯೇಸುವಿನ ನಾಮದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿರಬೇಕಾದ್ರೆ ಪ್ರಭು ಯೇಸು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ನಮ್ಮ ಕುಟುಂಬ, ನಮ್ಮ ಮನೆ, ನಮ್ಮ ಕೆಲಸ ಕಾರ್ಯ ಎಲ್ಲವನ್ನ ಪ್ರಭುವಿಗೆ ಅರ್ಪಿಸುತ್ತಾ ಬಾಲಯೇಸು ನಮ್ಮನ್ನು ಆಶೀರ್ವದಿಸಲಿ ಎಂದು ಬೇಡ್ತಾ ಈ ಗೀತೆಯೊಂದಿಗೆ ನಾವು ನಮ್ಮ ಬಾಲಯೇಸುವನ್ನು ನಮಿಸೋಣ. ಈ ಸಂಜೆಯ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಒಂದು ಆಧ್ಯಾತ್ಮಿಕ ನವೀಕರಣದ ಕಾರ್ಯಕ್ರಮವಾಗಲಿ, ಪ್ರಭು ನಮ್ಮೊಂದಿಗೆ ಮಾತಾಡಲಿ ಅಂತ ಆಶೀರ್ವದಿಸ್ತಾ ಆಶಿಸ್ತಾ ಹರಸುತ್ತಾ ಈ ಸಂಜೆಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಆತ್ಮೀಯರೇ, ಪ್ರೇಷಿತರ ಕಾರ್ಯಕಲಾಪದಲ್ಲಿ 4ನೇ ಅಧ್ಯಾಯ ವಾಕ್ಯ 12ರಲ್ಲಿ ಓದ್ತಾ ಹೋದ್ರೆ ದೇವರ ವಾಕ್ಯ ನಮಗೆ ಹೀಗೆ ಹೇಳುತ್ತೆ: ಇವರಿಂದಲ್ಲದೆ ಬೇರೆ ಯಾರಿಂದಲೂ ನಮಗೆ ಜೀವೋದ್ಧಾರವಿಲ್ಲ. ಆಕಾಶದ ಕೆಳಗೆ ಭೂಮಿಯ ಮೇಲೆ ರಕ್ಷಣೆಗೆ ಒಂದೇ ನಾಮ, ಅದು ಯೇಸು ನಾಮ. ಆ ನಾಮವನ್ನ ಯಾರು ಜಪಿಸ್ತಾರೆ, ಆ ನಾಮವನ್ನ ಯಾರು ಹಾಡಿ ಕೊಂಡಾಡ್ತಾರೆ, ಅವರ ಬಾಳಲ್ಲಿ ಒಂದು ವಿಶೇಷವಾದ ಆಶೀರ್ವಾದ ನಮ್ಮೆಲ್ಲರದು ಆಗ್ಲಿ ಅಂತೇಳಿ ಪ್ರತಿ ಕಷ್ಟಗಳಿಂದ ದೇವರು ನಮ್ಮೆಲ್ಲರನ್ನ ದೂರ ಇಡ್ಲಿ, ಕಷ್ಟಗಳು ಬಂದಾಗ ಎಲ್ಲವನ್ನ ಸಹಿಸಿಕೊಳ್ಳಲಿಕ್ಕೆ ಶಕ್ತಿ ಕೊಡ್ಲಿ ಅಂತೇಳಿ ಪ್ರಭುವಿಗೆ ವಂದನೆಗಳನ್ನು ಹಾಡ್ತಾ ನಮ್ಮ ಈ ಸಂಜೆಯ ಕಾರ್ಯಕ್ರಮವನ್ನ ಬಾಲಯೇಸು ನಮನ 2018 ಕಾರ್ಯಕ್ರಮವನ್ನ ನಾವು ಆರಂಭಿಸೋಣ. ಹರ ಮುಸೀಬತ್ में मुझको संभाला, हर मुसीबत में सबको संभाला, हर मुसीबत में सबको संभाला, रखवाला यीशु ही रखवाला, रखवाला यीशु ही रखवाला, रखवाला यीशु ही रखवाला. हर ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ಏನ್ ಮಾಡಬೇಕು ಅಂತ ಸವಾಲುಗಳು ಎದುರಿಸಿದಾಗ ಎಲ್ಲ ಕಷ್ಟಗಳಲ್ಲಿ ಪ್ರಭು ಯೇಸು ನಮಗೆ ದಾರಿ ತೋರಿಸ್ತಾರೆ. ಅದಕ್ಕೆ ಹರ ಮುಸೀಬತ್ ಮೇ ಉಸ್ನೆ ಹಮೇ ಸಂಭಾಲ. ಅದನ್ನ ಎಲ್ಲರೂ ಸೇರಿ ಮತ್ತೊಮ್ಮೆ ಹಾರೋಣ. ಹರ ಮುಸೀಬತ್ ಮೇ ಉಸ್ನೆ ಸಂಭಾಲಾ, हरी मुसीबत में उसने संभाला, रखवाला यीशु ही रखवाला, रखवाला यीशु ही रखवाला, रखवाला यीशु ही रखवाला. हर मुसीबत में हमको संभाला, रखवाला यीशु ही रखवाला, रखवाला यीशु ही रखवाला. हर मुसीबत में वो काम आए मुझे, हर मुसीबत में वो काम आए मुझे, मरते मरते यीशु ने बचाया मुझे, मरते मरते यीशु ने बचाया मुझे, मरते मरते यीशु ने बचाया मुझे. हर मुसीबत में उसने संभाला, हर मुसीबत में सबको संभाला, रखवाला यीशु ही रखवाला, रखवाला यीशु ही रखवाला, रखवाला यीशु ही रखवाला, रखवाला यीशु ही रखवाला. हर मुसीबत में मुझको संभाला, हर मुसीबत में सबको संभाला, हर मुसीबत में हमको संभाला, रखवाला यीशु ही रखवाला, रखवाला यीशु ही रखवाला, रखवाला यीशु ही रखवाला, रखवाला यीशु ही रखवाला.
बोलो यीशु प्रभु नाम की जय, आने वाले यीशु प्रभु नाम की जय. ಆತ್ಮೀಯರೇ, ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ 16ನೇ ಅಧ್ಯಾಯ ವಾಕ್ಯ 31 ಓದ್ತಾ ಹೋದ್ರೆ ಅಲ್ಲಿ ಒಂದು ಘಟನೆ ಬಹಳ ಸುಂದರವಾಗಿ ನಾವು ನೋಡ್ತೀವಿ. ಒಬ್ಬ ಕೈದಿಯಾದ ವ್ಯಕ್ತಿಯ ಕಾಲಿಗೆ ಜೈಲಿನ ಅಧಿಕಾರಿ ಬಿದ್ದು ಕೇಳುವಂತ ಪ್ರಶ್ನೆ ಬಹಳ ಅತ್ಯುತ್ತಮವಾಗಿರುವಂತ ಪ್ರಶ್ನೆ. ನೋಡಿ, ಯೇಸು ಸ್ವಾಮಿಯನ್ನ ಯಾರು ಹಿಂಬಾಲಿಸ್ತಾರೆ, ಯೇಸು ಸ್ವಾಮಿಯನ್ನ ಯಾರು ಪ್ರಭು ಅಂತ ಸ್ವೀಕಾರ ಮಾಡ್ತಾರೆ, ಯಾರು ಅವರ ಸೇವೆಗೆ ಬರ್ತಾರೆ, ಅವ್ರು ಏನೇ ಆಗಿರ್ಲಿ ಯಾರೇ ಆಗಿರ್ಲಿ ಅವರು ಗೌರವಕ್ಕೆ ಪಾತ್ರರು. ಇದು ಎಲ್ಲಿ ಗೊತ್ತಾಗುತ್ತೆ ನಮಗಂತ ಹೇಳಿದ್ರೆ, ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ 16ನೇ ಅಧ್ಯಾಯ ಓದ್ತಾ ಹೋದ್ರೆ ಪೌಲ ಮತ್ತು ಸೀಲ ಎಂಬುವಂತ ಇಬ್ಬರು ಪ್ರಭುವಿನ ಸುವಾರ್ತೆಯನ್ನು ಪ್ರಸಾರ ಮಾಡ್ತಾ ಇರ್ತಾರೆ. ನಿಮಗೆಲ್ಲ ಗೊತ್ತಿದೆ, ಸೌಲ ಆಗಿರುವಂತವನು ಪೌಲ ಆಗಿರ್ತಾನೆ. ಬದಲಾವಣೆ, ಆ ಬದಲಾವಣೆ ಆಗಿರುವಾಗ ಬದಲಾವಣೆಯ ಹೊರಗಡೆಯಿಂದ ಕಾಣುವುದು ಮಾತ್ರವಲ್ಲ, ಆಂತರಿಕ ಪರಿವರ್ತನೆ ನಮಗೆ ಬಾಹ್ಯವಾಗಿ ಕಾಣ ಸಿಗುತ್ತೆ. ಹೀಗೆ ಪೌಲ ಮತ್ತು ಸೀಲ ಇಬ್ರು ಪ್ರಭುವಿನ ಶುಭ ಸಂದೇಶವನ್ನು ಎಲ್ಲ ಕಡೆ ಸಾರ್ತಾ ಇರ್ಬೇಕಾದ್ರೆ, ಅವರೊಬ್ಬರೇ ದೇವರು, ಅವ್ರು ನಮ್ಮ ರಕ್ಷಕರು ಅಂತ ಎಲ್ಲ ಕಡೆ ಸಾರ್ತಾ ಇರ್ಬೇಕಾದ್ರೆ ಅವರನ್ನು ತಗೊಂಡೋಗಿ ಜೈಲಿಗೆ ಹಾಕ್ಬಿಡ್ತಾರೆ. ಜೈಲಿಗೆ ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವರನ್ನ ಕೊರಡೆಗಳಿಂದ ಹೊಡೆಸಿ ಇನ್ಮೇಲೆ ಯೇಸು ನಾಮವನ್ನ ತೆಗಿಬಾರ್ದು ನೀವು ಅಂತೇಳಿ ಅವ್ರನ್ನ ಜೈಲಲ್ಲಿ ಹಾಕ್ಬಿಡ್ತಾರೆ. ಹಾಕಿ ಸ್ವಲ್ಪ ದಿನ ಆಗುತ್ತೆ, ನಾನು ನೀವು ಆಗ್ಬಿಟ್ಟಿದ್ರೆ ಬೈಕೊಳ್ತಾ ಇದ್ವಿ, ಯಾಕಾದ್ರೂ ಇದು ಬೇಕಿತ್ತು ನಮಗೆ. ಆದ್ರೆ ಪೌಲ ಸೀಲ ಏನ್ ಮಾಡಿದ್ರು ಗೊತ್ತಾ, ದೇವರ ನಾಮವನ್ನ ಆರಾಧಿಸ್ತಾ ಭಜಿಸ್ತಾ ಹೇಳಿದ್ರು, ರಕ್ಕುವಾಲ ಯೇಸು ಹೇ ರಕ್ಕುವಾಲ, ಅವರೇ ರಕ್ಷಕರು, ಅವ್ರು ಬಿಟ್ರೆ ಬೇರೆ ದೇವರಿಲ್ಲ ಅಂತ ಯೇಸುವಿನ ನಾಮವನ್ನ ಜಪಿಸ್ತಾ ಇದ್ರು. ಜಪಿಸ್ತಾ ಇರ್ಬೇಕಾದ್ರೆ ಮಧ್ಯರಾತ್ರಿ ಸಮಯ ನೋಡಿ, ಎಲ್ಲರೂ ಮಲಗಿರ್ಬೇಕಾದ್ರೆ ತಕ್ಷಣ ಅಲ್ಲಿರುವಂತ ಜೈಲಿನ ಬೀಗಗಳು ಒಡೆಯಲ್ಪಡ್ತವೆ. ಇವರು ಕೈಕಾಲುಗಳಿಗೆ ಸರಪಳಿ ಹಾಕಿ ಕೈದಿಗಳಂತೆ ಬಂಧನದಲ್ಲಿ ಇಟ್ಟಿದ್ರು. ಬಂಧನದಲ್ಲಿ ಹಾಕಿರುವಂತ ಸರಪಳಿಗಳು ಮುರಿದು ಬೀಳ್ತವೆ. ತಕ್ಷಣ ಇವರು ಬಿಡುಗಡೆ ಹೊಂತಾರೆ. ಕೆಲವು ಕೈದಿಗಳು ಓಡೋಗ್ಬಿಡ್ತಾರೆ ಬಾಗಿಲು ತೆರೆದ ತಕ್ಷಣ. ಅಲ್ಲಿರುವಂತ ಮೇನ್ ಇಬ್ರು ಕೈದಿಗಳು ಅಂತ ಹೇಳಿದ್ರೆ ಪೌಲ ಮತ್ತು ಸೀಲ. ಈ ಪೌಲ ಮತ್ತು ಸೀಲ ಬಹಳ ಇಂಟ್ರೆಸ್ಟಿಂಗ್ ಇಬ್ರು ವ್ಯಕ್ತಿಗಳು. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನೋಡಿ, ಅವರು ಪ್ರಾರ್ಥನೆನ ಮುಂದುವರಿಸ್ತಾ ಇರ್ತಾರೆ. ಜೈಲು ಅಧಿಕಾರಿ ಏನ್ ಮಾಡ್ತಾನೆ ಗೊತ್ತಾ, ಎಲ್ಲೋ ಇವರು ಕೈದಿಗಳು ಓಡೋಗ್ಬಿಟ್ರೇನೋ, ಇವರು ಓಡೋಗ್ಬಿಟ್ರೆ ತಪ್ಪಿಸ್ಕೊಂಡ್ಬಿಟ್ರೆ ನನ್ನ ಜೀವಂತವಾಗಿ ಇಡೋದಿಲ್ಲ ಅಂತ ಹೇಳಿ ಅಲ್ಲಿ ಹೋಗ್ಬಿಟ್ಟು ದೀಪ ತಗೊಂಡ್ಬರ್ತಾನೆ. ನೋಡ್ತಾರೆ ಬಂಧನದಲ್ಲಿರುವಂತ ಕೈದಿಗಳೆಲ್ಲ ಓಡೋಗ್ಬಿಟ್ಟಿದ್ದಾರೆ. ಈ ಪೌಲ ಸೀಲ ಇರ್ಬೇಕನ್ನಂತ ಆಲೋಚನೆ ಮಾಡ್ತಾ ಅಲ್ಲಿ ತನ್ನ ಕತ್ತಿ ಇತ್ತು, ತೆಗೆದು ಆತ್ಮಹತ್ಯೆ ಮಾಡ್ಕೊಳ್ಬೇಕು, ಇನ್ನು ಸಾಯದೇ ಒಂದು ಗತಿ ನನಗೆ ಅಂತ ಹೇಳಿದಾಗ ಪೌಲ ಮತ್ತು ಸೀಲ ಏನ್ ಹೇಳ್ತಾರೆ ಗೊತ್ತಾ, ನಿನ್ನ ಜೀವಕ್ಕೆ ಏನು ಅಪಾಯ ಮಾಡಬೇಡ, ನಾವಿಲ್ಲೇ ಇದ್ದೀವಿ. ಓಡೋಗ್ಲಿಕ್ಕೆ ಎಲ್ಲ ಅವಕಾಶ ಇತ್ತು, ಆದ್ರೂ ಓಡೋಗಿಲ್ಲ. ಯಾಕಂತ ಹೇಳಿದ್ರೆ ಯೇಸು ನಾಮದ ಶಕ್ತಿ ನೋಡಿ, ಅದು ಶಕ್ತಿ. ಅವಾಗ ಎಲ್ಲರೂ ಓಡೋಗಿದ್ದಾರೆ, ನೀವ್ಯಾಕ್ರಿ ಓಡೋಗಿಲ್ಲ ಅಂತ ಕೇಳೋ ಬದಲಿಗೆ ಅವರ ಜೀವನವನ್ನ ನೋಡಿ ಪರಿವರ್ತನೆ ನೋಡ್ಬಿಟ್ಟು ಅವರ ಒಳ್ಳೆ ಗುಣ ನೋಡ್ಕೊಂಡ್ಬಿಟ್ಟು ಆ ಸೆರೆಮನೆಯ ಅಧಿಕಾರಿ ಕೈದಿಯ ಕಾಲಿಗೆ ಬೀಳ್ತಾನೆ. ಯಾರು ಕೈದಿಗಳು? ಪೌಲ ಮತ್ತು ಸೀಲ ಕೈದಿಗಳು. ಕಾಲಿಗೆ ಬಿದ್ದು ಕೇಳ್ತಾನೆ, ಸ್ವಾಮಿ ನಾನು ಜೀವೋದ್ಧಾರ ಹೊಂದಬೇಕು, ನಾನು ನಿಮ್ ತರ ಆಗ್ಬೇಕು, ಏನ್ ಮಾಡ್ಬೇಕು ಹೇಳ್ರಿ, ಏನ್ ಮಾಡ್ಬೇಕು? ಪೌಲ ಸೀಲ ಏನ್ ಹೇಳ್ತಾರೆ ಗೊತ್ತಾ, ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡು, ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಡು, ನೀನು ನಿಮ್ಮ ಕುಟುಂಬದ ಎಲ್ಲರೂ ಜೀವೋದ್ಧಾರವನ್ನ ಹೊಂತೀರಾ. ಜೋರ ಕೈ ಚಪ್ಪಲ್ ತಟ್ಟಿ ನಾವೆಲ್ಲ ಪ್ರಭುವಿನಲ್ಲಿ ವಿಶ್ವಾಸ ಇಟ್ಟಿದ್ದೀವಿ. ಪ್ರಭು ಯೇಸುವಿನಲ್ಲಿ ಯಾರೆಲ್ಲ ವಿಶ್ವಾಸ ಇಡ್ತಾರೆ ಅವರೆಲ್ಲರಿಗೂ ಜೀವೋದ್ಧಾರ ಒಂದು ವಿಶೇಷವಾಗಿರುವಂತ ವರದಾನ. ಅದರಿಂದ ಈ ಸುಂದರವಾದ ಗೀತೆ ಮತ್ತೊಮ್ಮೆ ಹಾಡೋಣ. ಹರ್ ಮುಸೀಬತ್ ಮೇ ಮುಜುಕೋ ಸಂಭಾಲ. ಅವರೇ ನಮ್ಮೆಲ್ಲರನ್ನ ಕಾಪಾಡ್ಲಿ, ಅವರೇ ನಮ್ಮೆಲ್ಲರ ಬಾಳಿನಲ್ಲಿ ಹೊಸ ಹರ್ಷವನ್ನ ತರಲಿ. ಇಲ್ಲಿ ದುಃಖದಲ್ಲಿ ಬಂದಿರುವವರಿಗೆ, ಬೇಸದಲ್ಲಿ ಬಂದಿರುವವರಿಗೆ ಅವರೇ ರಕ್ಷಕರಾಗಿ ಬರಲಿ. ಹರ್ ಮುಸೀಬತ್ ಮೇ हर मुसीबत में मुझको संभाला, हर मुसीबत में सबको संभाला, हर मुसीबत में हमको संभाला. रखवाला यीशु है रखवाला, रखवाला यीशु है रखवाला, रखवाला रखवाला यीशु है रखवाला, रखवाला यीशु है रखवाला. हर मुसीबत में, हर मुसीबत में, हर मुसीबत में
हर मुसीबत में मुझको संभाला, हर मुसीबत में सबको संभाला। रखवाला यीशु है रखवाला, रखवाला यीशु है रखवाला, रखवाला यीशु है रखवाला। ಆತ್ಮೀಯರೇ, ಯೋಹಾನನ ಶುಭ ಸಂದೇಶವನ್ನ ತೆಗೆದು ನೋಡಿದರೆ 14ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ನಮಗೆ ಹೇಳುತ್ತೆ, ನಮ್ಮ ಜೀವನದಲ್ಲಿ ದುಃಖ ಬಂದಾಗ, ಕಷ್ಟಗಳು ಬಂದಾಗ, ಯಾರು ಇಲ್ಲ ನಮಗೆ ಅಂತ ಮನಸ್ಸಿಗೆ ಬಂದ್ಬಿಟ್ಟಾಗ ಈ ವಾಕ್ಯ ನಿಮಗೆ ಬಹಳ ಕೆಲಸಕ್ಕೆ ಬರುತ್ತೆ ನೋಡಿ. ಏನು ಅಂತ ಹೇಳಿದ್ರೆ, ನೀವು ಹೃದಯದಲ್ಲಿ ಕಳವಳಗೊಳ್ಬೇಡಿ, ಪ್ಲೀಸ್ ಹೃದಯದಲ್ಲಿ ಕಳವಳಗೊಳ್ಬೇಡ್ರಿ, ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿ ವಿಶ್ವಾಸವಿಡಿ. ಯೇಸು ಸ್ವಾಮಿ ಹೇಳುವಂತ ಮಾತು, ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿ ವಿಶ್ವಾಸವಿಡಿ. ನಾನು ಒಂದ್ಸರಿ ಶಿವಮೊಗ್ಗದಿಂದ ಮುಂಬೈಗೆ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ನಮ್ಮೆಲ್ಲರಿಗೂ ಇಷ್ಟವಾಗಿರುವಂತ ಸೀಟು ಯಾವ ಸೀಟ್ ಹೇಳಿ? ವಿಂಡೋ ಸೀಟ್. ಕೆಲವ್ರದ್ದು ವೀಕ್ನೆಸ್, ಕೆಲವ್ರದ್ದು ಪಾಸಿಟಿವ್ ಅಲ್ವಾ? ಎಲ್ಲರದು ವೀಕ್ನೆಸ್. ನನ್ಗೆ ಗೊತ್ತಿಲ್ಲ ನಿಮ್ಮ ವೀಕ್ನೆಸ್ ನನಗೂ ಬಂತ. ನಾನು ವಿಂಡೋ ಸೀಟನ್ನೇ ಬುಕ್ ಮಾಡಿದ್ದೆ. ಆ ವಿಂಡೋ ಸೀಟನ್ನ ಬುಕ್ ಮಾಡಿ ಏನು ಕುತ್ಕೊಂಡು ಆ ಕಡೆ ಹೊರಗಡೆ ಸೌಂದರ್ಯ ನೋಡ್ಬೇಕು ಅನ್ನೋಷ್ಟೊತ್ತಿಗೆ ನನ್ನ ಪಕ್ಕದಲ್ಲಿ ಒಂದು ಸೀಟ್ ಖಾಲಿತ್ತು. ಯಾರು ಬರ್ತಾರೇನೋ, ಸುಮಾರು 14 ಗಂಟೆಯ ಜರ್ನಿ ಅಂತ ಆಲೋಚನೆ ಮಾಡ್ತಿರ್ಬೇಕಾದ್ರೆ ನಾನು ಅವಾಗ ಇನ್ನೂ ಸ್ವಲ್ಪ ಸಪುರ ಇದ್ದೆ. ನನ್ನ ಪಕ್ಕದಲ್ಲಿ ದಪ್ಪ ಇರುವಂತ ಹೆಂಗ್ಸ್ ಬಂದು ಕುತ್ಕೊಂಡ್ಬಿಟ್ರು. ನಾನು ಆಲೋಚನೆ ಮಾಡಿದೆ, ಮುಕ್ಕಾಲು ಸೀಟ್ ಇವರಿಗೆ ಬೇಕು, ಕಾಲು ಸೀಟಲ್ಲಿ ಹೇಗಪ್ಪ ಕುತ್ಕೊಳ್ಳೋದು ಅಂತ ಹೀಗೆ ಕುತ್ಕೊಂಡಿದ್ದೆ. ಕೂತ್ಕೊಂಡು ಬರಬೇಕಾದ್ರೆ, ಒಳಗಡೆ ಬರಬೇಕಾದ್ರೆ ಗೊಣಗಾಡ್ತಾನೆ ಬಂದಿದ್ರು. ಅವ್ರ ಹಿಂದೆ ಅವರ ಗಂಡನೂ ಬಂದಿದ್ರು. ಬಂದವರೇ, ಸರ್ ಸ್ವಲ್ಪ ಹಿಂದೆ ಬನ್ನಿರಿ ಅಂದ್ಬಿಟ್ರು. ನಾನು ಸ್ವಲ್ಪ ಹಿಂಗೆ ನಿಂತ್ಕೊಂಡ್ಬಿಟ್ಟೆ, ಹಿಂಗೆ ನೇರಾಗಿ ಕುತ್ಕೊಂಡ್ಬಿಟ್ಟೆ. ಹಿಂಗೆ ತಲೆ ಹೊರಗಡೆ ಹಾಕಿ, ನೋಡ್ರಿ ಸ್ವಲ್ಪ ಈ ಕಡೆ ಬನ್ರಿ. ಯಾರಿಗೆ? ಅವ್ರ ಗಂಡ ಹೊರಗಡೆ ಇದ್ರು, ಅವ್ರ ಪತಿ ಹೊರಗಡೆ ಇದ್ರು. ಕರೆದ್ರು, ಏನೇ? ನೋಡ್ರಿ ನಾನು ಇಲ್ಲ ಅಂತೇಳಿ ಬೆಳಗ್ಗೆ 9 ಗಂಟೆ ತನಕ ಮಲ್ಕೊಂಡ್ಬಿಟ್ರಿ, ನೀವು ಬಹಳ ಸೋಮಾರಿ. ನೀವು, ನಮ್ಗೆಲ್ಲರಿಗೂ ಗೊತ್ತಾಯ್ತು ಇವ್ರ ಗಂಡ ಸೋಮಾರಿ ಅಂತೇಳಿ. ಸ್ವಲ್ಪ ಹೊತ್ತಾದ್ಮೇಲೆ ಆಯ್ತು ಕಣೆ, ಬೇಗ ಹೇಳ್ತೀನಿ. ನೋಡ್ರಿ ಇನ್ನೊಂದು ಮಾತು ಮರಿಬಾರ್ದು. ನೀವು ಏನಂತ ಹೇಳಿದ್ರೆ, ಬೆಳಿಗ್ಗೆ ಕರೆಕ್ಟಾಗಿ 6:15 ದೇವರಿಗೆ ಹೂ ಹಾಕ್ಬೇಕು. ಹೂ ತಗೊಂಡ್ ಬರ್ತಾಳೆ. ನಾನಿಲ್ಲಾಂದ್ರೆ ಸಲಿಗೆ ಸ್ವಲ್ಪ ಜಾಸ್ತಿ ಅವಳಿಗೆ. 1 ಮಾರ್ಕ್ ತಗೊಳ್ಳೋದು 2 ಮಾರ್ಕ್ ತಗೊಂಡ್ಬಿಟ್ರಿ, 1 ಮಾರ್ಕ್ ತಗೊಳ್ಳಿ. ಗೊತ್ತಾಯ್ತಾ ನಿಮಗೆ? ಆಯ್ತು ಕಣೆ. ಅವ್ನು ನಮಗೆಲ್ಲ ನೋಡ್ತಾ ಇದ್ದ. ನಾನು ಒಂದು ತಲೆ ಕೆಳಗಡೆ ಹಾಕೊಂಡ್ಬಿಟ್ಟೆ. ಯಾಕೆ ಬೇಜಾರ, ನಾವಿಬ್ಬರು ಒಂದೇ ಕ್ಯಾಟಗರಿ, ಅದಕ್ಕೆ ಸುಮ್ಮನಾಗ್ಬಿಟ್ರೆ. ಸ್ವಲ್ಪ ಟೈಮ್ ಆದಮೇಲೆ ಮತ್ತೆ, ಸರ್ ಸ್ವಲ್ಪ ಹಿಂದ್ಗಡೆ ಬನ್ನಿ, ನೋಡ್ರಿ ಈ ಕಡೆ ಬನ್ರಿ ಸ್ವಲ್ಪ. ಏನೇ? ನೋಡ್ರಿ ನಾನು ಇಲ್ಲ ಅಂತೇಳಿ ಗೋಬಿ ಮಂಚೂರಿ ಪಾನಿಪುರಿ ತಿಂದು ಹೊಟ್ಟೆ ಹಾಲು ಮಾಡ್ಕೊಂಡ್ಬಿಟ್ರಿ, ಜಾಗ್ರತೆ. ಅದು ತಿನ್ಬಾರ್ದು, ನಿಮ್ಮ ಜೀವಕ್ಕೆ ಒಳ್ಳೇದೆಲ್ಲ ನೋಡ್ಕೊಳ್ರಿ. ಆಯ್ತು ಕಣೆ ತಿನ್ನಲ್ಲ ಅಂತ ಅವನು ಆ ಕಡೆ ಈ ಕಡೆ ತಿರ್ಗಾಡ್ತಿದ್ದ. ನಾನು ಹೇಳಿದೆ, ಮೇಡಮ್ ನೀವು ಈ ಕಡೆ ಕುತ್ಕೊಂಡ್ಬಿಡ್ರಿ, ಯಾಕಂದರೆ ನನಗೆ ಹಿಂಗೆ ಕುತ್ಕೊಂಡ್ಬಿಟ್ಟು ಎದೆನೋ ಶುರು ಆಗ್ಬಿಡ್ತು. ನೀವು ಈ ಕಡೆ ಕುತ್ಕೊಂಡ್ಬಿಟ್ರಿ, ನಾನು ಈ ಕಡೆ ಕುತ್ಕೊಂಡ್ಬಿಡ್ತೀನಿ. ನಾನು ಈ ಕಡೆ ಕುತ್ಕೊಂಡ್ಬಿಟ್ಟೆ. ಸ್ವಲ್ಪ ಟೈಮ್ ಆಗಿ ನೋಡ್ತೀನಿ, ಈ ಅಮ್ಮನ ತಲೆ ಕಿಟಕಿಯಿಂದ ಹೊರಗಡೆನೇ ಇತ್ತು. ಆ ಗಂಡ ಬೇರೆ ವಾಚ್ ನೋಡ್ತಾ ಏನ್ರಿ ವಾಚ್ ನೋಡ್ತಿದ್ದೀರಾ? ನಾನು ಹೋಗೋದನ್ನೇ ಕಾಯ್ತಿದ್ದೀರಾ ನೀವು? ಇಲ್ಲ ಕಣೆ, ಇಲ್ಲ, ನೀನು ಮಿಸ್ ಮಾಡ್ತಿದ್ದೀನಿ ತುಂಬ ಅಂತ ಹೇಳಿ ಆರಾಮ ಮಾಡ್ದ. ಇನ್ನು ಸ್ವಲ್ಪ ಆದ್ಮೇಲೆ ಹೇಳಿ, ನೋಡ್ರಿ ಬೆಳಿಗ್ಗೆ ಕರೆಕ್ಟ್ 7 ಗಂಟೆಗೆ ನೆಲ ಗಿಡ ಒರೆಸ್ಲಿಕ್ಕೆ ಗುಡಿಸ್ಲಿಕ್ಕೆ ಬರ್ತಾಳೆ ಕೆಲಸದವಳು. ಬಂದಾಗ ನೆನ್ಪಿಟ್ಕೊಬೇಕು, ಏನಂತ ಹೇಳಿದ್ರೆ ಕಿಟಕಿ ಬಾಗ್ಲೆಲ್ಲ ಓಪನ್ ಇಡಬೇಕು. ನೀವೇನೋ ಒಳ್ಳೆಯವ್ರು ನನಗೆ ಗೊತ್ತಿದೆ, ಆದ್ರೆ ಅಕ್ಕಪಕ್ಕ ಮನೆಯವರು ಒಳ್ಳೆಯವರಲ್ಲ. ಮನೆ ಒಳಗೆ ಇರಬಾರ್ದು, ಒಳಗೆ ಹೊರಗೆ ತಿರುಗಾಡ್ತಾ ಇರ್ಬೇಕು. ಅರ್ಥ ಆಯ್ತನ್ರಿ? ಅರ್ಥ ಆಯ್ತು ಕಣೆ. ಅವನಿಗೊಂಥರ ಮುಜುಗರ ಜಾಸ್ತಿ ಆಗ್ತಾ ಬಂದು ಏನು ಮಾಡೋದಂತೂ ಗೊತ್ತಾಗಿಲ್ಲ. ಅವನು ನಿಧಾನ ಹೇಳಲಿಕ್ಕೆ ಆರಂಭ ಮಾಡಿದ. ಡ್ರೈವರ್ ಹತ್ರ ಹೋದ, ಸರ್ ಎಷ್ಟು ಗಂಟೆಗೆ ಬಸ್ ಬಿಡುತ್ತೆ? ಎಷ್ಟು ಗಂಟೆಗೆ ಈ ಬಸ್ ಬಿಡುತ್ತೆ? ನಾನು ಆಲೋಚನೆ ಮಾಡಿದೆ, ಬಸ್ ಬಿಟ್ಟರೆ ಒಳ್ಳೇದಿತ್ತಪ್ಪ ಇದೆ, ಯಾಕಂದ್ರೆ ಇದು ಯಾರೆಲ್ಲ ಕೇಳೋದು. ಈಗ ಎಲ್ಲರಿಗೂ ಗೊತ್ತಾಯಿತು ಒಂದು ವಿಷಯ. ಏನು ವಿಷಯ ಅದು? ಇವರು ಹೊರಗಡೆ ಇರೋರು ಯಾರು? ಅಮ್ಮವರ ಗಂಡ ಅಂತ. ಇಡೀ ಮನೆಯನ್ನ ಕಂಟ್ರೋಲ್ ಮಾಡೋರು ಇವರೊಬ್ಬರೇ. ಸ್ವಲ್ಪ ಟೈಮ್ ಆದ್ಮೇಲೆ ಹೇಳಿದ್ರು, ನೋಡ್ರಿ ಬೆಳಗ್ಗೆ ಕರೆಕ್ಟಾಗಿ ಹಾಲು ತರ್ಲಿಕ್ಕೆ ಮರಿಬಾರ್ದು. ಆಯ್ತು ಕಣೆ, ಮರಿಯಲ್ಲ ಅಂತ ಸ್ವಲ್ಪ ಹೊತ್ತಲ್ಲಿ ಡ್ರೈವರ್ ಬಂದು ಕುತ್ಕೊಂಡ್ಬಿಟ್ರು. ಆ ಡ್ರೈವರ್ ಯಾವಾಗ ಒಂದು ಬಸ್ಸಲ್ಲಿ ಕುತ್ಕೊಂಡ್ಬಿಟ್ರಿ ನೋಡ್ರಿ, ಈ ಗಂಡನ ಮುಖದಲ್ಲಿ ಭಾಳ ಒಂಥರ ನಗು ಶುರು ಆಗ್ಬಿಡ್ತು. ಯಾಕಂದ್ರೆ ಬಸ್ಸಿಗೆ ಹೊರಡುತ್ತಲ್ಲ ಅಂತೇಳಿ. ಬಸ್ ಏನೋ ಸ್ಟಾರ್ಟ್ ಆಯ್ತು, ಇವ್ರ ಮುಖದಲ್ಲಿ ನಗು ಇನ್ನೂ ಜಾಸ್ತಿ ಆಗ್ತಾ ಬಂತು. ಏನ್ರಿ ಸ್ಮೈಲ್ ಕೊಡ್ತಿದ್ದೀರಾ ಇಷ್ಟೊತ್ತು ಸುಮ್ಮನೆ ಕುತ್ಕೊಂಡವರು? ಇಲ್ಲ ಕಣೆ, ನಿಮ್ಮನ್ನು ತುಂಬ ಮಿಸ್ ಮಾಡ್ತಿದ್ದೀನಿ ಕಣೆ ಅಂತ ಹೇಳಲಿಕ್ಕೆ ಅಳ್ಳಿಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅಳುನೇ ಬರ್ತಿಲ್ಲ, ಖುಷಿನೇ ಹೊರಗಡೆ ಬರ್ತಾ ಇದೆ. ಏನು ಮಾಡೋದು? ಕೆಲವು ಸಲ ನಿಮ್ಮ ಜೀವನದಲ್ಲೂ ಹಾಗೇನೆ, ಏನೋ ನಿಮ್ಮ ಹೆಂಡತಿಯನ್ನ ಪತ್ನಿಯನ್ನ ಮನೆಗೆ ಕಳಿಸ್ಲಿಕ್ಕೆ ತವ್ರ ಮನೆಗೆ ಕಳಿಸಿ ದುಃಖ ಹೇಳಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಬರೋದೇ ಇಲ್ಲ. ಯಾಕಂದ್ರೆ ಅಪರೂಪ ಬರೋದು ಅದು.
ಸ್ವಲ್ಪ ಟೈಮ್ ಆದ್ಮೇಲೆ ಬಸ್ ಹೋಗ್ತಾ ಇತ್ತು ಮುಂದೆ. ಬಸ್ ಹೋಗ್ತಾ ಇರ್ಬೇಕಾದ್ರೆ ಹಿಂದಿಂದ ಅವನು ಬಾಯ್, ಲವ್ ಯು, ಐ ಮಿಸ್ ಯು ಸೋ ಮಚ್ ಅಂತ ಹೇಳ್ಬೇಕಾದ್ರೆ ಹಿ ವಾಸ್ ರಿಯಲಿ ನಾಟ್ ಮಿಸ್ಸಿಂಗ್. ಅವ್ನು ಮಿಸ್ ಮಾಡ್ತಾನೆ ಇರಲಿಲ್ಲ, ಯಾಕಂದ್ರೆ ಖುಷಿಯಾಗ್ಬಿಟ್ಟಿತ್ತು, ಮರ್ಯಾದೆ ಎಲ್ಲ ತೆಗೆದುಬಿಟ್ಲಲ್ಲ ಅಂತ. ಕತೆ ಇಲ್ಲಿಗೆ ಮುಗ್ದಿಲ್ಲ, ಈಗ ಆರಂಭವಾಗುತ್ತೆ. ಸ್ವಲ್ಪ ಸಮಯ ಆಯಿತು, ನಾನು ಭಯ ಆಗ್ಬಿಡ್ತೆ, ಯಾಕಂದ್ರೆ ಪಕ್ಕದಲ್ಲಿ ಇರೋರು ಈ ಥರ ಭಯಂಕರ ವ್ಯಕ್ತಿ ಆಗಿಬಿಟ್ರೆ ಇನ್ನು ಮುಂಬೈ ತನಕ ಹೇಗಪ್ಪ ಹೀಗೆ ಕೂತು ಪ್ರಯಾಣ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ದೆ. ಸ್ವಲ್ಪ ಹೊತ್ತಾಯಿತು, ರಾತ್ರಿ 9:30 ಊಟಕ್ಕೆ ನಿಲ್ಲಿಸಿದ್ರು. ನಿಲ್ಲಿಸಿದಾಗ ಮೇಡಮ್ ಊಟ ಮಾಡಲ್ವಾ, ಮಾತೇ ಆಡ್ತಿಲ್ಲ. ಸ್ವಲ್ಪ ಟೈಮ್ ಆಯಿತು, ಆಮೇಲೆ ಬೆಳಗ್ಗೆ ಪನ್ವೇಲ್ ಹತ್ರ ಬಂತು, ನಾನು ಇಳಿಯೋ ಜಾಗ ಬಂತು, ನೋಡ್ತೀನಿ ಲೈಟ್ ಹಾಕ್ದಾಗ ನೋಡ್ತೀನಿ ಇವರು ಇಡೀ ರಾತ್ರಿ ಕಣ್ಣೀರು ಹಾಕ್ತಾನೆ ಇದ್ರು. ನನಗೆ ತರ್ಕೊಳ್ಳೋಕೆ ಆಗಿಲ್ಲ, ಇಷ್ಟು ಸ್ಟ್ರಿಕ್ಟ್ ಇರುವಂಥ ವ್ಯಕ್ತಿ ಯಾಕೆ ಕಣ್ಣೀರು ಹಾಕಿದ್ರು ಅಂತ ಕೇಳಿದಾಗ ನಿಧಾನ ಕೇಳಿದೆ, ಯಾಕೆ ಮೇಡಮ್ ನಿಮ್ಮ ಮನೇಲಿ ಯಾರಿಗಾದರೂ ಹುಷಾರಿಲ್ವಾ, ಯಾರೋ ತೀರ್ಕೊಂಡಿದ್ದಾರೆ, ಏನಾಯಿತು? ಸರ್ ನಿಮಗೆ ಗೊತ್ತಿಲ್ಲ, ನಮ್ಮ ಗಂಡನ ಬಗ್ಗೆ ಭಾಳ ಒಳ್ಳೆ ಮನುಷ್ಯ, ಹಾಲು ಯಾವುದು ನೀರು ಯಾವುದು ಅಂತ ಗೊತ್ತೇ ಆಗಲ್ಲ ಅವರಿಗೆ, ನಾನಿಲ್ಲ ಅಂದರೆ ಊಟನೇ ಮಾಡಲ್ಲ ಅವರು, ನನ್ನ ಬಿಟ್ಟು 1 ವಾರ ಹೇಗಿರ್ತಾರೆ ಏನೋ ನಂಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ಎಲ್ಲರ ಕಣ್ಣಿಗೆ ಇವ್ರು ಯಾರು, ಆ ಪತಿ ಅಮ್ಮವ್ರ ಗಂಡ ಎಲ್ಲ ಕಂಟ್ರೋಲ್ ಮಾಡ್ತಾರೆ ಅಂತ. ಆದರೆ ಆ ಪತ್ನಿಯ ಪ್ರೀತಿ ನೋಡಿ, ಗಂಡನಿಗಾಗಿ ಪತ್ನಿಯ ಪ್ರೀತಿ, ಅದನ್ನು ಯಾರು ಅರ್ಥ ಮಾಡ್ಕೊಂಡಿಲ್ಲ. ನಾನು ಅವ್ರ ಮಾತು ಕೇಳಿದಾಗ ಅರ್ಥ ಆಯಿತು, ಈ ಪತಿಯನ್ನ ಪತ್ನಿ ಎಷ್ಟೊಂದು ಮಿಸ್ ಮಾಡ್ಕೊಳ್ತಾ ಇದ್ರು ನೋಡಿ. ಇಲ್ಲಿರೋ ತುಂಬ ಜನರು, ನೀವು ಬೇರೆ ದೇಶಗಳಿಂದ ಬಂದಿರ್ಬೋದು, ಕೆಲಸ ಮಾಡ್ತಿರೋ ಇಲ್ಲಿ ಬಂದಿರ್ಬೋದು, ಅಥವಾ ನಿಮ್ಮ ಮಕ್ಕಳು ಬೇರೆ ಎಲ್ಲೋ ಕಲಿತಾ ಇರ್ಬೋದು, ನೀವು ಇಲ್ಲಿಗೆ ಬಂದು ಕಲಿತಾ ಇರ್ಬೋದು. ಈ ಕ್ಷಣದಲ್ಲಿ ನೀವು ನಿಮ್ಮ ಮಕ್ಕಳನ್ನು, ಅಮ್ಮನನ್ನು, ಮಮ್ಮಿಯನ್ನು, ಡ್ಯಾಡಿಯನ್ನು ಮಿಸ್ ಮಾಡ್ತಾ ಇದ್ದೀರಾ. ಹಾಗಾದರೆ ಭಯಪಡಬೇಡಿ, ಒಮ್ಮೆ ಅವರನ್ನು ಯೇಸುವಿಗೆ ಸಮರ್ಪಣೆ ಮಾಡಿ. ಯೇಸು ಏನು ಹೇಳ್ತಾರೆ ಗೊತ್ತಾ? ನೀವು ಹೃದಯದಲ್ಲಿ ಕಳವಳಗೊಳ್ಳಬೇಡಿ, ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿ ವಿಶ್ವಾಸವಿಡಿ, ಯಾಕಂದರೆ ಜೀವಿಸುವ ದೇವರು ನಾನು, ಇರುವಾತ ನಮ್ಮ ದೇವರು. ಆ ಜೀವಿಸುವ ದೇವರಿಗೆ ನಿಮ್ಮ ಪ್ರಾರ್ಥನೆ ಅರ್ಪಿಸಿ ಸುಂದರವಾದ ಗೀತೆಯೊಂದಿಗೆ, ಯೇಸು ನಮ್ಮ ಕುರುಬರು, ಅವರು ನಮ್ಮನ್ನು ಕಾಪಾಡ್ತಾರೆ ಎಂಬ ಗೀತೆಯೊಂದಿಗೆ ನಾವು ನಮ್ಮ ದೇವರನ್ನ ವಂದಿಸೋಣ. ನಿಮ್ಮ ಪ್ರಾರ್ಥನಾ ಕೋರಿಕೆ ಎಲ್ಲವನ್ನ ಅವರು ಮುಂದೆ ಇಟ್ಟು ಜೀವಿಸುವ ದೇವರಲ್ಲಿ ವಿಶ್ವಾಸವಿಟ್ಟು ಪ್ರಾರ್ಥನೆ ಮಾಡೋಣ. ಈಗ ಯೇಸು ನನ್ನ ಕುರುಬರು. ಯೇಸು ನನ್ನ ಕುರುಬನು, ನಾನು ಕುರಿಮರಿ, 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 ಯೇಸು ನನ್ನ ಕುರುಬನು, ನಾನು ಕುರಿಮರಿ. ಮುದ್ದಿಸಿ ಪ್ರೀತಿಸಿ ಎತ್ತಿ ಒಯ್ವರು, ಬೇಸರ ಚಿಂತೆಯಲ್ಲಿ ಗೆಳೆಯರಾಗುವರು. ನನ್ನ ಮುದ್ದಿಸಿ ಪ್ರೀತಿಸಿ ಎತ್ತಿ ಒಯ್ವರು, ಬೇಸರ ಚಿಂತೆಯಲ್ಲಿ ಗೆಳೆಯರಾಗುವರು. ನನ್ನ ಮುದ್ದಿಸಿ ಪ್ರೀತಿಸಿ ಎತ್ತಿ ಒಯ್ವರು, ಬೇಸರ ಚಿಂತೆಯಲ್ಲಿ ಗೆಳೆಯರಾಗುವರು. ನನ್ನ ಮುದ್ದಿಸಿ ಪ್ರೀತಿಸಿ ಎತ್ತಿ ಒಯ್ವರು, ಬೇಸರ ಚಿಂತೆಯಲ್ಲಿ ಗೆಳೆಯರಾಗುವರು. ಯೇಸು ನನ್ನ ಕುರುಬನು, ನಾನು ಕುರಿಮರಿ, ಯೇಸು ನನ್ನ ಕುರುಬನು, ನಾನು ಕುರಿಮರಿ, ಯೇಸು ನನ್ನ ಕುರುಬನು, ನಾನು ಕುರಿಮರಿ, ಯೇಸು ನನ್ನ ಕುರುಬನು, ನಾನು ಕುರಿಮರಿ. ದೂರದ ಅಡವಿಗೆ ನ ಹೋದೆನಾದರೆ, ಹೃದಯ ಮೌನದಲ್ಲಿನ ಆಲಿಪೇಕರೆ. ದೂರದ ಅಡವಿಗೆ ಹೋದೆನಾದರೆ, ಹೃದಯದ ಮೌನದಲ್ಲಿ ನಾಲಿಕ್ಕರೆ. ದೂರದ ಅಡವಿಗೆ ನ ಹೋದೆನಾದರೆ, ಹೃದಯ ಮೌನದಲ್ಲಿನ ಆಲಿಪೇಕರೆ. ದೂರದ ಅಡವಿಗೆ ಹೋದೆನಾದರೆ, ಹೃದಯ ಮೌನದಲ್ಲಿನ ಆಲಿಪೇಕರೆ. ಯೇಸು ನನ್ನ ಕುರುಬನು, ನಾನು ಕುರಿಮರಿ, ಯೇಸು ನನ್ನ ಕುರುಬನು, ನಾನು ಕುರಿಮರಿ, ಯೇಸು ನನ್ನ ಕುರುಬನು, ನಾನು ಕುರಿಮರಿ, ಯೇಸು ನನ್ನ ಕುರುಬನು, ನಾನು ಕುರಿಮರಿ.
ಪ್ರಶಾಂತ ನೀರಿಗೆ ನನ್ನ ನೊಯ್ವರು, ಪ್ರಶಾಂತ ನೀರಿಗೆ ನನ್ನ ನೊಯ್ವರು, ಪ್ರಶಾಂತ ನೀರಿಗೆ ನನ್ನ ನೊಯ್ವರು, ಪ್ರಶಾಂತ ನೀರಿಗೆ ನನ್ನ ನೊಯ್ವರು. ಹುಲಿಸಿಂಹ ಚಿರತೆಯಿಂದ ನನ್ನ ಸಲಹಿ ಕಾಯುವರು, ಹುಲಿಸಿಂಹ ಚಿರತೆಯಿಂದ ನನ್ನ ಸಲಹಿ ಕಾಯುವರು. ಯೇಸು ನನ್ನ ಕುರುಬರು ನಾನು ಕುರಿಮರಿ, ಯೇಸು ನನ್ನ ಕುರುಬರು ನಾನು ಕುರಿಮರಿ, ಯೇಸು ನನ್ನ ಕುರುಬರು ನಾನು ಕುರಿಮರಿ, ಯೇಸು ನಮ್ಮ ಕುರುಬರು ನಾನು ಕುರಿಮರಿ, ಯೇಸು ನಮ್ಮ ಕುರುಬರು ನಾನು ಕುರಿಮರಿ, ಯೇಸು ನಮ್ಮ ಕುರುಬರು ನಾನು ಕುರಿಮರಿ, ಯೇಸು ನನ್ನ ಕುರುಬರು ನಾನು ಕುರಿಮರಿ, ಯೇಸು ನನ್ನ ಕುರುಬರು ನಾನು ಕುರಿಮರಿ, ಯೇಸು ನಮ್ಮ 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 ಕುರುಬರು ನಾನು ಕುರಿಮರಿ. ಯೇಸು ನನ್ನ ಕುರುಬನು ನಾನು ಕುರಿಮರಿ, ಯೇಸು ನನ್ನ ಕುರುಬನು ನಾನು ಕುರಿಮರಿ, ಯೇಸು ನನ್ನ ಕುರುಬನು ನಾನು ಕುರಿಮರಿ, ಯೇಸು ನನ್ನ ಕುರುಬನು ನಾನು ಕುರಿಮರಿ. ಪ್ರಿಯರೇ, ಈಗಿನ ಯುಗದಲ್ಲಿ ನಾವೆಲ್ಲರೂ ಕೇಳುವಂತ ಪ್ರಶ್ನೆ, ಹುಡುಗಿಯನ್ನ ನೋಡ್ಲಿಕ್ಕೆ ಮನೆಗೆ ಹೋದಾಗ ಮೊದಲೆಲ್ಲ ಕೇಳ್ತಾ ಇದ್ರು ಕೆಟ್ಟ ಅಭ್ಯಾಸ ಇದೆಯಾ ಅಂತ. ಈಗ ಕೇಳಲ್ಲ, ಒಳ್ಳೆ ಅಭ್ಯಾಸ ಏನಿದೆಯಾ ಅಂತ ಕೇಳ್ತಾರೆ. ಅದರಲ್ಲಿ ಯಾವುದು ಒಳ್ಳೆ ಅಭ್ಯಾಸ ಅಂತ ಹೇಳಿದ್ರೆ, ಇನ್ಕಮ್ ಎಷ್ಟು ತಿಂಗಳಿಗೆ, ಇನ್ಕಮ್ ಎಷ್ಟು. ಒಂದ್ಸರಿ 20 ವರ್ಷದ ಒಂದು ಹುಡುಗಿ ಒಬ್ಬ 80 ವರ್ಷದ ವಯಸ್ಸಾಗಿರುವಂತ ಮುದುಕನನ್ನ ಮದುವೆ ಮಾಡ್ಕೊಳ್ಳಿ ಒಪ್ಕೊಂಡ್ಬಿಟ್ಲು. ಆಕೆಯ ಫ್ರೆಂಡ್ಸ್ ಎಲ್ಲ ಬಂದು ಕೇಳಿದ್ರಂತೆ, ಅಯ್ಯೋ ಯಾಕೆ ನಿನಗೆ ಈ ಬುದ್ಧಿ ಬಂದ್ಬಿಟ್ಟಿದೆ, 80 ವರ್ಷದ ಮುದುಕರನ್ನ ಮದುವೆ ಆಗ್ತಾ ಇದೆಯಲ್ಲ. 2 ಕಾರಣ ನಿಮಗೆ ಗೊತ್ತಿಲ್ಲ, ಅದು ಹೇಳ್ತೀನಿ ನೋಡಿ ಅಂತ. ಏನ್ 2 ಕಾರಣ ಅಂತ ಹೇಳಿದ್ರೆ, ಒಂದು ಪೈಲಾ ಉಸ್ಕಾ ಇನ್ಕಮ್, ದುಡ್ಡಿದೆ, ತುಂಬಾ ಮನೇಲಿ ಆಸ್ತಿ ಇದೆ. 2ನೇದು ಉನ್ಕಾ ದಿನ್ಕಮ್, 80 ವರ್ಷದವನು ಜಾಸ್ತಿ ದಿನ ಬದುಕಲ್ಲ. ಆಸ್ತಿ ಎಲ್ಲ ಯಾರ್ದಾಗ್ಬಿಡುತ್ತೆ. ಅಂದ್ರೆ ಈಗ ನಾವು ನೋಡ್ತಿರೋದು ಇನ್ಕಮ್ ಎಷ್ಟಿದೆ ನಮಗೆ ನೋಡ್ತೀವಿ, ಇನ್ಕಮ್ ಎಷ್ಟಿದೆ, ಎಷ್ಟು ನಾವು ರಾಶಿ ಮಾಡ್ಕೊಂಡು ಇಡ್ಬೋದು ಅಂತ ನೋಡ್ತೀವಿ. ಶೇಖರಿಸಿಟ್ಟುಕೊಳ್ಳುವುದರಲ್ಲಿ ಸಂತೋಷ ಇಲ್ಲ. ನನಗೆ ಗೊತ್ತಿರುವಂತ ಒಬ್ರು ಇದ್ದಾರೆ, ಅವರು ಯಾವಾಗಲೂ ಬಂದು ನನ್ನ ಹತ್ರ ಹೇಳಿದ್ರು, ಫಾದರ್ ನನ್ನ ಹತ್ರ ನನಗೆ ಪ್ರಾರ್ಥನೆ ಮಾಡ್ರಿ, ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ. ನಾನು ಹೇಳಿದೆ, ನೋಡಮ್ಮ, ತಲೆ ಮೇಲೆ ಕೈ ಇಟ್ಟಲ್ಲ, ನಿಮ್ಮ ತಲೆ ಮೇಲೆ ಕೂತ್ಕೊಂಡ್ರು ನಿಮ್ಗೇನು ಬದಲಾವಣೆ ಆಗಲ್ಲ. ಯಾಕಂತ ಹೇಳಿದ್ರೆ, ಮೊದಲು ನಿಮ್ಮ ಇನ್ಕಮ್ ಇದೆಯಲ್ಲ ಅದನ್ನ ಸ್ವಲ್ಪ ಹಂಚ್ಕೊಂಡು ಬಾಳ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಎಷ್ಟೊಂದು ಶೇಖರಣೆ ಮಾಡಿ ಇಟ್ಕೊಳ್ತೀರಾ, ಎಷ್ಟು ತಿಂದ್ರು ದಪ್ಪನೇ ಆಗಲ್ಲ ಫಾದರ್. ತಿನ್ನೋದೇನೋ ಒಂದು ಒಳ್ಳೆ ಊಟ ಮಾಡ್ರಿ ಯಾವಾಗಲೂ, ಯಾಕಂದ್ರೆ ಯಾವಾಗಲೂ ಗಂಜಿನೇ ಊಟ ಮಾಡಬೇಡ್ರಿ, ಎಲ್ಲ ಇದೆ ಚೆನ್ನಾಗಿ ಊಟ ಮಾಡ್ರಿ. ಹೊರಗಡೆ ಎಲ್ಲ ಹೋಗಿ ಬನ್ರಿ, ಸ್ವಲ್ಪ ತಿರುಗಾಡ್ಕೊಂಡು ಮಾಡ್ರಿ, ಗಾಳಿ ಒಳಗಡೆ ಬಂದಾಗ ಸ್ವಲ್ಪ ದಪ್ಪ ಆದ್ರೂ ಆಗ್ತಾರೆ ಅಂತಾರ ಅಂತ ಹೇಳಿದೆ. ಸ್ವಲ್ಪ ದಿನ ಆದ್ಮೇಲೆ ಅವ್ರು ಹೇಳಿದ್ರು, ಈ ಖರ್ಚು ಮಾಡದೆ ಫಾದರ್, ಖರ್ಚು ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ ನಮ್ಗೆ, ಎಲ್ಲಿಂದ ಖರ್ಚು ಮಾಡೋದು ಗೊತ್ತಾಗ್ತದೆ ನೋಡಿ, ಬಹಳ ಕಂಜೂಸ್ ಅದಕ್ಕೆ ದಿನ್ಕಮ್ ಎಲ್ಲಿ ದಿನ್ಕಮ್ ಅಂತ ಹೇಳಿದ್ರೆ, ದಿನ ಕಡಿಮೆ ಆಗೋದು ಎಲ್ಲಿ ಅಂತ ಹೇಳಿದ್ರೆ, ಯಾವಾಗ ನಾವು ಇರುವಂತದನ್ನ ಹಂಚಿ ಬಾಳಲ್ಲ, ಮನೆ ಒಳಗೆ ಇರ್ತೀವಿ. ಕೆಲವರು ಮನೆ ಬಿಟ್ಟು ಹೊರಗಡೆ ಹೋಗೋದೇ ಇಲ್ಲ, ಎಲ್ಲಾದ್ರೂ ಹೋಗ್ಬಿಟ್ರೆ ಹಣ ಖರ್ಚಾಗ್ಬಿಡುತ್ತೆ, ನಮ್ಮ ಮನೆಯಲ್ಲೇ ಇರ್ತಾರೆ, ಅವ್ರ ಪರಿಚಯ ಯಾರಿಗೂ ಇರೋದಿಲ್ಲ. ನೋಡಿ, ಇವತ್ತು ಇನ್ಕಮ್ ಬಗ್ಗೆ ಆಲೋಚನೆ ಮಾಡಬೇಡಿ. ಯೇಸು ಏನ್ ಹೇಳ್ತಾರೆ ಗೊತ್ತಾ, ಚಿಂತೆ ಮಾಡಬೇಡ್ರಿ. ಚಿಂತೆ ಮಾಡ್ಬೇಕಂತ ಅನ್ಸುತ್ತಾ, ಚಿಂತೆ ಮಾಡ್ರಿ. ಒಂದು ಕಂಡೀಷನ್ ಹಾಕ್ತೀನಿ. ಏನ್ ಕಂಡೀಷನ್ ಅಂತ ಹೇಳಿದ್ರೆ, ನಾವು ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯ ವಾಕ್ಯ 28ರಲ್ಲಿ ಯೇಸು ಸ್ವಾಮಿ ಒಂದು ಕಂಡೀಷನ್ ಹಾಕ್ತಾರೆ. ಆ ಕಂಡೀಷನ್ ಏನು ಅಂತ ಹೇಳಿದ್ರೆ, ಚಿಂತೆ ಮಾಡ್ಬೇಕಾ ನಿಮಗೆ, ಚಿಂತೆ ಮಾಡ್ರಿ. ಚಿಂತೆ ಮಾಡೋ ಮುಂಚೆ ಈ ಪ್ರಶ್ನೆಗೆ ಉತ್ತರ ಕೊಡ್ರಿ. ಚಿಂತಿಸಿ ನಿಮ್ಮ ಜೀವನ ಅವಧಿಯನ್ನ ಕೊಂಚ ಕಾಲವಾದ್ರೂ ಜಾಸ್ತಿ ಮಾಡ್ಲಿಕ್ಕೆ ಯಾರ ಹತ್ರ ಆಗತ್ತಾ? ಆಗಲ್ಲ. ಅಂದ್ರೆ ಯಾಕೆ ಚಿಂತೆ ಮಾಡ್ತೀರ? ನಾನೊಂದ್ಸರಿ ಒಬ್ರು ಮನೆಗೆ ಹೋಗಿದ್ದೆ. ಹೇಗಿದ್ದೀರಾ ಅಂತ ಕೇಳಿದೆ. ಅಯ್ಯೋ ಏನು ಹೇಳೋದು ಫಾದರ್, ನಾವು ಸೊಂಟದ ಕೆಳಗೆ ಶಕ್ತಿನೇ ಇಲ್ಲ. ಸೊಂಟದ ಮೇಲೆ ಅದು ಹೇಳೋದೇ ಇಲ್ಲ ಯಾರು. ಸೊಂಟದ ಮೇಲೆ ಶಕ್ತಿ ಇದೆ, ಅದು ಯಾರು ಹೇಳೋದೇ ಇಲ್ಲ. ಅಯ್ಯೋ ಏನು ಹೇಳೋದು ಫಾದರ್, ಈ ಬೆರಳು ಬಹಳ ನೋವು.
ನೋಡಿ 9 ಬೆರಳು ಉಳಿದಿದೆ. ಕಾಲಿಗೆ 5 ಬೆರಳು, ಈ ಕಡೆ ಕಾಲಿಗೆ 5 ಬೆರಳು, 10 ಬೆರಳು, ಒಟ್ಟು 20 ಬೆರಳಲ್ಲಿ 1 ಬೆರಳು ಮಾತ್ರ ಸರಿಯಿಲ್ಲ. ಇಡೀ ಜೀವ ಸರಿ ಇದೆ. ಒಂದಕ್ಕಾಗಿ ಟೆನ್ಷನ್ ಮಾಡಿಕೊಳ್ಳುವ, ಅನಗತ್ಯವಾಗಿ ಚಿಂತೆ ಮಾಡುವಂತವ್ರು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಚಿಂತೆ ಮಾಡೋರು ಯಾರು ಗೊತ್ತಾ ನಿಮಗೆ? ಚಿಂತೆ ಮಾಡೋರು ಯಾರು ಗೊತ್ತಾ? ಯಾರು ಚಿಂತೆ ಮಾಡ್ತಾರಂತ ಹೇಳಿದ್ರೆ ಅವರೆಲ್ಲ ಅವಿಶ್ವಾಸಿಗಳು. ಇಲ್ಲವರು ಅವಿಶ್ವಾಸಿಗಳಿದ್ರೆ ಚಪ್ಪಾಳೆ ತಟ್ಟಿ ನೋಡೋಣ. ಅಯ್ಯೋ ನಿಮ್ಮ ಕೇಳಿಸ್ಕೊಡ್ಬೇಕು ಕರೆಕ್ಟಾಗಿ. ಅವಿಶ್ವಾಸಿಗಳು ಚಪ್ಪಾಳೆ, ಅವಿಶ್ವಾಸಿಗಳು ಚಪ್ಪಾಳೆ ತರ್ತಿದ್ದಾರೆ ನೋಡ್ರಿ. ಅದಕ್ಕೆ ನಾ ಹೇಳಿದ್ ಎಲ್ಲ ಕಡೆ ಇರ್ತಾರೆ ಅಂತ ಹೇಳಿದ್ ಇದಕ್ಕೆ ಹೇಳಿದ್ದು. ಅದಕ್ಕೆ ವಿಶ್ವಾಸಿಗಳೆಲ್ಲ ಚಪ್ಪಾಳೆ ತಟ್ಟಿ. ವೆರಿ ಗುಡ್. ವಿಶ್ವಾಸಿಗಳು ಅಂದ್ರೆ ನೀವೆಲ್ಲ ಯಾರು ಸೇರಿಸಬಾರ್ದು ಯಾವತ್ತು. ವಿಶ್ವಾಸಿಗಳು. ಇಲ್ಲೆಲ್ಲ ಯಾರೆಲ್ಲ ವಿಶ್ವಾಸಿಗಳಿದ್ದಾರೆ ಅವರೆಲ್ಲ ದೇವರಿಗೆ ಸ್ತೋತ್ರಾರ್ಥ. ಸುಂದರ ಗೀತೆ ಹಾಡೋಣ. ನಮ್ಮನ್ನ ಪ್ರೀತಿಸುವ ದೇವರು ಎಂತ ನಮ್ಮ ಗುರು, ಅವರು ಎಂತ ಗುರು. ಅವ್ರು ಹೇಳ್ತಾರೆ, ಚಿಂತೆ ಮಾಡಬೇಡಿ, ಇವತ್ತಿದ್ದು ನಾಳೆ ಬೀದಿ ಪಾಲಾಗುವಂತ, ಮಣ್ಣು ಪಾಲಾಗುವ, ಬೆಂಕಿ ಪಾಲಾಗುವಂತ ಹೂವಿಗೆ ಎಷ್ಟೊಂದನ್ನ ದೇವರು ಉಡಿಸ್ತಾರೆ ನೋಡಿ. ನೀವು ಚಿಟ್ಟೆ ನೋಡಿದ್ರೆ ಚಿಟ್ಟೆಯ ಜೀವನಾವಧಿ ಬಹಳ ಕಡಿಮೆ. ಅದೇನ್ ಮಾಡುತ್ತೆ ಗೊತ್ತಾ? ಬಣ್ಣ ಬಣ್ಣದ ಚಿಟ್ಟೆ ಬೇರೆ ಬೇರೆ ಕಡೆ ಹಾಡ್ತಾ ನಮಗೆ ನೋಡ್ಲಿಕ್ಕೆ ಮುದ, ಸಂತೋಷ ಕೊಡುತ್ತೆ. ಅದ್ರ ಜೀವನಾವಧಿ ಬಹಳ ಸಣ್ಣ. ಅದಕ್ಕೆ ಅಷ್ಟು ಸೌಂದರ್ಯ ಕೊಟ್ಟಿರ್ಬೇಕಾದ್ರೆ ನಿಮಗೆ ಎಷ್ಟೊಂದು ಕೊಟ್ಟಿಲ್ಲ ರೀ. ನಿಮಗೆ ದೇವರು ಎಷ್ಟೆಲ್ಲ ಉಪಕಾರ ಮಾಡಿದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟಿ ಕೊಟ್ಟ ದೇವರಿಗೆ ವಂದನೆ ಹೇಳಿ. ಅದಕ್ಕೆ ನಮ್ಮ ದೇವರಿಗೆ ವಂದನೆ ಹೇಳ್ತಾ, ಎಂತ ಗುರುವ ಕಂಡೆನು. ಅವ್ರು ನಮ್ಮನ್ನು ರಕ್ಷಣೆ ಕೊಡುವಂತ ದೇವರು ಎಲ್ಲ ಕೊಟ್ಟಿದ್ದಾರೆ. ದೇವರು ನಮಗೆ ಕೊರತೆ ಇಲ್ಲದಂತೆ ನೋಡ್ಕೊಳ್ತಾರೆ. ಆ ದೇವರಿಗೆ ವಂದನೆ ಹೇಳ್ತಾ ಈ ಸುಂದರವಾದ ಗೀತೆಯನ್ನ ಕೃತಜ್ಞತಾವಾಗಿ ಹಾಡೋಣ. ಎಂಥ ಗೌರವ ಕಂಡೆನ ಎನ್ನಾತ್ಮದಲ್ಲಿ, ಎಂಥ ಗೌರವ ಕಂಡೆನ, 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 ಎಂಥ ಗುರುವ ಕಂಡೆ ಸಂತೋಷ ಮನದಲ್ಲಿ, 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 ಎಂಥ ಗುರುವ ಕಂಡೆನ ಎನ್ನಾತ್ಮದಲ್ಲಿ, ಎಂಥ ಗುರುವ ಕಂಡೆನ, ಎಂಥ ಗುರುವ ಕಂಡೆನ ಎನ್ನಾತ್ಮದಲ್ಲಿ, ಎಂಥ ಗುರುವ ಕಂಡೆನ. ಪಾಪಿ ಜನಕ್ಕೆ ಮೆಚ್ಚಿದ ಎನ್ ಸ್ವಾಮಿ, ಪಾಪಾದಿ ದೂರ ಮಾಡಿದ. ಪಾಪಿ ಜನಕ್ಕೆ ಮೆಚ್ಚಿದ ಎನ್ ಸ್ವಾಮಿ, ಪಾಪಾದಿ ದೂರ ಮಾಡಿದ. ಪಾಪಿ ಜನಕ್ಕೆ ಮೆಚ್ಚಿದ ಎನ್ ಸ್ವಾಮಿ, ಪಾಪಾದಿ ದೂರ ಮಾಡಿದ. ಪಾಪಿ ಜನಕ್ಕೆ ಮೆಚ್ಚಿದ ಎನ್ ಸ್ವಾಮಿ, ಪಾಪದಿ ದೂರ ಮಾಡಿದ. ತಾಪದಿ ನರಳುವ ನಾನಾ ರೋಗಿಗಳಿಗೆ, ತಾಪದಿ ನರಳುವ ನಾನಾ ರೋಗಿಗಳಿಗೆ, ತಾಪದಿ ನರಳುವ ನಾನಾ ರೋಗಿಗಳಿಗೆ, ತಾಪದಿ ನರಳುವ ನಾನಾ ರೋಗಿಗಳಿಗೆ, ಪಾಪಕ್ಕೆ ಸೇರಿಸಿದ ಎನ್ ಸ್ವಾಮಿ, ಎಂಥ ಗುರುವ ಕಂಡೆನ ಎನ್ನಾತ್ಮದಲ್ಲಿ, ಎಂಥ ಗುರುವ ಕಂಡೆನ, ಎಂಥ ಗುರುವ ಕಂಡೆನ ಎನ್ನಾತ್ಮದಲ್ಲಿ, ಎಂಥ ಗುರುವ ಕಂಡೆನ. ಬಂಧು ಬಳಗ ಬಂದರು ಸ್ವಾಮಿಯ ಮುಂದೆ, ಬಂದು ತಾನಿಂತಿಹರು. ಬಂಧು ಬಳಗ ಬಂದರು ಸ್ವಾಮಿಯ ಮುಂದೆ, ಬಂದು ತಾನಿಂತಿಹರು. ಬಂಧು ಬಳಗ ಬಂದರು ಸ್ವಾಮಿಯ ಮುಂದೆ, ಬಂದು ತಾನಿಂತಿಹರು. ಬಂಧು
ಬಳಗ ಬಂದರು ಸ್ವಾಮಿಯ ಮುಂದೆ ಬಂದು ತಾನಿಂದಿಹರು. ತಂದೆಯ ಚಿತ್ತದಂತೆ ನಡೆಯುವ ಜನಕ್ಕೆ, ತಂದೆಯ ಚಿತ್ತದಂತೆ ನಡೆಯುವ ಜನಕ್ಕೆ, ತಂದೆಯ ಚಿತ್ತದಂತೆ ನಡೆಯುವ ಜನಕ್ಕೆ, ತಂದೆಯ ಚಿತ್ತದಂತೆ ನಡೆಯುವ ಜನಕ್ಕೆ ಎನ್ನ ಬಳಗವೆಂದರು ಎನ್ ಸ್ವಾಮಿ ಎಂತ ಗುರುವ ಕಂಡೆನ, ಎನ್ನಾತ್ಮದಲ್ಲಿ ಎಂತ ಗುರುವ ಕಂಡೆನ, 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 ಎಂತ 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 ಗುರುವ ಕಂಡೆನ ಎನ್ನಾತ್ಮದಲ್ಲಿ, ಎಂತ ಗುರುವ ಕಂಡೆನ, ಎಂತ ಗುರುವ ಕಂಡೆನ, ಎನ್ನಾತ್ಮದಲ್ಲಿ ಎಂತ ಗುರುವ ಕಂಡೆನ, ಎಂತ ಗುರುವ ಕಂಡೆನ, ಎನ್ನಾತ್ಮದಲ್ಲಿ ಎಂತ ಗುರುವ ಕಂಡೆನ, ಎಂತ ಗುರುವ ಕಂಡೆನ ಎನ್ನಾತ್ಮದಲ್ಲಿ, ಎಂತ ಗೌರವ ಕಂಡೆನ. अरे बोलो यीशु प्रभु महाराज की, आने वाले यीशु प्रभु महाराज की, सबका मसीहा यीशु महाराज की. ಪ್ರಿಯರೇ, ನಾವೆಲ್ಲ ಕುಟುಂಬದಲ್ಲಿ ಜೀವಿಸ್ತೀವಿ. ಕುಟುಂಬ ಅಂದ ತಕ್ಷಣ ಕೆಲವರಿಗೆ ಕೆಲವು ಪ್ರಶ್ನೆಗಳು, ಕೆಲವರಿಗೆ ಅದು ಒಂದು ಉತ್ತರ. ಕುಟುಂಬ ಒಂದು ಪ್ರೀತಿಯ ಅನುಬಂಧ. ಪ್ರೀತಿ ಮಾಡೋದನ್ನ ಕಲಿಯೋದೇ ಕುಟುಂಬದಲ್ಲಿ. ಪರಸ್ಪರ ಹಂಚಿಕೊಂಡು ಬಾಳೋದು ಕಲಿಯೋದೇ ಕುಟುಂಬದಲ್ಲಿ. ಆದ್ದರಿಂದ ಕುಟುಂಬ ಪ್ರೀತಿಯ ಒಂದು ಅನುಬಂಧ. ವಿವಾಹ ಬಂಧನ ಒಂದು ಪ್ರೀತಿಯ ಅನುಬಂಧ. ಅದರಿಂದ ಈ ಕುಟುಂಬದಲ್ಲಿ ಒಟ್ಟಾಗಿ ಜೀವಿಸಿದ್ರೆ ಅಲ್ಲೇ ಒಂದು ಸ್ವರ್ಗವನ್ನು ನಾವು ಸೃಷ್ಟಿ ಮಾಡ್ಬೋದು. ಕುಟುಂಬದಲ್ಲಿ ತುಂಬ ಸರಿ ಜೀವಿಸ್ತಾ ಇರಬೇಕಾದ್ರೆ ನೋಡಿ ತುಂಬ ಪ್ರಶ್ನೆಗಳು ಬರ್ತವೆ. ಯಾಕಂತ ಹೇಳಿದ್ರೆ, ಒಬ್ಬ ಹೆಸರಂತ ಪುಸ್ತಕ ಬರಹಗಾರ ಹೀಗೆ ಬರೀತಾನೆ, ಇದು 2 ಗ್ರಹಗಳಿಂದ ಬಂದಂಥವ್ರು ಒಟ್ಟಿಗೆ ಜೀವಿಸ್ಲಿಕ್ಕೆ ಬಹಳ ಕಷ್ಟ. ಯಾಕಂದ್ರೆ ಅವರ ಕುಟುಂಬದ ಹಿನ್ನೆಲೆನೇ ಬೇರೆ, ನಿಮ್ಮ ಕುಟುಂಬದ ಹಿನ್ನೆಲೆನೇ ಬೇರೆ, ಮಕ್ಕಳ ಚಿಂತನೆಗಳೇ ಬೇರೆ, ನಿಮ್ಮ ಟೇಸ್ಟೇ ಬೇರೆ. ರಿಮೋಟ್ ಒಬ್ಬರು ಕೈಲಿಟ್ರೆ 10 ಜನರ ಕಂಡು ರಿಮೋಟ್ ಮೇಲೆ ಬಿದ್ದಿರುತ್ತೆ. ಈಗ ಅದಕ್ಕೆ ಏನು ಮಾಡಿದೀವಿ ಅಂದರೆ, ಎಲ್ಲರ ರೂಮಲ್ಲೂ ಒಂದೊಂದು ಸಪ್ರೇಟ್ ಆದ ಟಿವಿಗಳಿರುತ್ತೆ. ರಗಳೆ ಬೇಡ ಇವ್ರದ್ದು ಅಂತ. ಅದು ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಬಂದಿದೆ, ತಕ್ಷಣ ಸೀರಿಯಲ್ ನೋಡ್ಬೇಕಮ್ಮ, ಭಯ ಪಡಬೇಡ, ಡ್ಯಾಡಿ ಟಿವಿ ನೋಡ್ತಾ ಇರಲಿ, ನೀನು ಒಳಗಡೆ ಬಾ, ಯೂಟ್ಯೂಬಲ್ಲಿ ಹಾಕ್ಕೊಡ್ತೀನಿ ಬಾ ಅಂತಾರೆ. ನೋಡಿ ಬದಲಾವಣೆ. ಆದ್ರಿಂದ ಈ ಕುಟುಂಬ ಜೀವನದಲ್ಲಿ ಅಡ್ಜಸ್ಟ್ಮೆಂಟ್ ಇದೆಯಲ್ಲ, ಇದು ಬಹಳ ಕಷ್ಟ. ಆದ್ರೂ ನಾನು ಈ ಭೂಮಿ ಮೇಲೆ ನೋಡಿರುವಂತ ದೊಡ್ಡ ಅದ್ಭುತ ಅಂತ ಹೇಳಿದ್ರೆ, ವಿವಾಹ ಆಗಿ ಪರಸ್ಪರ ತಪ್ಪುಗಳು ಗೊತ್ತಿದ್ದು ಒಟ್ಟಿಗೆ ಬದುಕ್ತಾ ಇದ್ದಾರಲ್ಲ, ಅದಕ್ಕಿಂತ ದೊಡ್ಡ ಅದ್ಭುತ ಬೇರೆ ಯಾರು ಇಲ್ಲ. ಯಾಕೆ ಗೊತ್ತಾ? ಅವ್ರ ಟೇಸ್ಟೇ ಬೇರೆ, ಇವ್ರ ಟೇಸ್ಟೇ ಬೇರೆ, ಅವ್ರು ಹೇಳೋದೇ ಬೇರೆ, ನಾನು ಹೇಳ್ದಾಗ ಆಗ್ಬೇಕಂತ ಅವರು, ಇವ್ರು ನಾನು ಹೇಳ್ದಾಗ ಆಗ್ಬೇಕು ಅಂತೇಳಿ. ಆದ್ರೂ ಇಬ್ರು ಒಟ್ಟಿಗೆ, ಮಕ್ಕಳು ಟೇಸ್ಟೇ ಬೇರೆ, ಒಟ್ಟಿಗೆ ಬದುಕ್ತಾರಲ್ಲ, ಅದಕ್ಕಿಂತ ದೊಡ್ಡ ಅದ್ಭುತ ಕುಂಟರಿಗೆ ಕಾಲು ಬಂದರೂ ಆಗಲ್ಲ, ಕಣ್ಣಿಲ್ದವ್ರಿಗೆ ಕಣ್ಣು ಬಂದರೂ ಆಗಲ್ಲ. ಒಟ್ಟಿಗೆ ಬದುಕ್ತಾ ಇದ್ದೀರಲ್ಲ, ಅದು ನೀವು ನೋಡಿರುವಂತ ಶ್ರೇಷ್ಠವಾದ ಅದ್ಭುತ. ಜೋರಾಗಿ ಚಪ್ಪಾಳೆ ತಟ್ರಿ, ಒಟ್ಟಿಗೆ ಬದುಕ್ತಾ ಇದ್ರೆ. ಒಂದ್ಸರಿ ಹೀಗಾಯ್ತಂತೆ, ಪತ್ನಿ ಯಾವಾಗಲೂ ಒಂದು ಸ್ವಲ್ಪ ಡೌಟ್. ಈ ಡೌಟ್ ಇರುವಂತ ಪತ್ನಿ ಮನೆಯಿಂದ ತವ್ರ ಮನೆಗೆ ಹೋಗ್ತಾ ಇರಬೇಕಾದ್ರೆ ಗಂಡನ ಮೇಲೆ ಯಾಕೋ ಡೌಟ್. ನಾನು ಇಲ್ಲದೆ ಇರಬೇಕಾದ್ರೆ ಫ್ರೆಂಡ್ಸ್ ಜೊತೆ ಹೋಗ ಮಜಾ ಮಾಡ್ತಿರಲ್ಲ ನೀವು. ಇಲ್ಲ ಕಣೆ, ಸತ್ಯ ಹೇಳ್ತೀನಿ. ನೀವು ಸತ್ಯ ಹೇಳೋದೆಲ್ಲ ಗೊತ್ತು ನನಗೆ, ಕ್ಯಾಮರಾ ಫಿಕ್ಸ್ ಮಾಡ್ತೀನಿ ಮನೆಗೆ. ಸ್ವಲ್ಪ ಟೈಮ್ ಆದಮೇಲೆ ಯಾಕೋ ಸ್ವಲ್ಪ ಇರಲಿ ಬಿಡು, ನಮ್ಮ ಮನೆಯವರೆಲ್ವಾ, ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಹೋಗಿ ಬರ್ತೀನಿ, ಒಂದು ವಾರ ಹೋಗಿ ಬರ್ತೀನಿ, ಮನೆಯಲ್ಲೇ ಇರಬೇಕು, ನೀವು ಆಫೀಸಿಗೆ ಹೋಗ್ಬೇಕು, ಮನೆಗೆ ಬರಬೇಕು, ಬೇರೆ ಎಲ್ಲೂ ಹೋಗ್ಬಾರ್ದು. ಅದಕ್ಕೆ ಹೋದವರು ನಿಧಾನವಾಗಿ ಒಂದಿನ ಇನ್ನೇನು ತವ್ರ ಮನೆಗೆ ತಲುಪಿದಾರೋ ಇಲ್ಲೋ ಹೆಂಡ್ತಿ ಗಂಡನ ಮೊಬೈಲಿಗೆ ಫೋನ್ ಮಾಡಿದ್, ನೋಡ್ರಿ ಎಲ್ಲಿದ್ದೀರಾ ನೀವು? ಮನೆಯಲ್ಲೇ ಇದ್ದೀನಿ ಕಣೆ, ಅಡುಗೆ ಮನೆಗೆ ಹೋಗ್ರಿ, ಮಿಕ್ಸಿ ಆನ್ ಮಾಡ್ರಿ,
ಹಾಂ ಇದ್ದೀರಾ ಬಿಡ್ರಿ, ಆಯಿತು. ಮತ್ತೆ ಯಾಕೋ 2 ಗಂಟೆ ಆದಮೇಲೆ ಮತ್ತೆ ನೆನಪು ಬಂತು, ಇವರು ಭಾಳ ಡೌಟು. 7 ಗಂಟೆ ಮೇಲೆ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಪಾರ್ಟಿ ಮಾಡ್ತಾರೆ ಗೊತ್ತಿದೆ ನನಗೆ. 7 ಗಂಟೆ ಮತ್ತೆ ಫೋನ್ ಮಾಡಿದ್ರು, ಎಲ್ಲಿದ್ದೀರಿ? ಮನೆಯಲ್ಲೇ ಇದ್ದೀನಿ ಕಣೆ, ರಜೆ ಆಫೀಸಿಗೆ ಇವತ್ತು, ಮನೇಲೇ ಇದ್ದೀನಿ. ಕಿಚನಿಗೆ ಹೋಗ್ರಿ, ಮಿಕ್ಸಿ ಆನ್ ಮಾಡಿರಿ. ಮತ್ತೆ ಶಬ್ದ ಮಾಡಿದ್ರು. ಭಾಳ ಖುಷಿ ಆಯ್ತು, ಗಂಡ ಭಾಳ ವಿಧೇಯ ಅಂತೇಳಿ. ಏನೋ ಒಂದು ವಾರದ ಕಾರ್ಯಕ್ರಮ ಮುಗಿಸ್ಕೊಂಡು ಬರೋಣ ಅಂತ ಹೋದವ್ರು ಯಾಕೋ ಅಲ್ಲಿ ಶೆಕೆ ಜಾಸ್ತಿ ಮಂಗಳೂರಲ್ಲ ಅಂತೇಳಿ ಸೀದಾ ಶಿವಮೊಗ್ಗಕ್ಕೆ ವಾಪಸ್ ಬಂದುಬಿಟ್ರು. ಬಂದು 2 ದಿನದಲ್ಲಿ ಮನೆಗೆ ಬಂದು ನೋಡ್ತಾರೆ, ಹುಡುಗ ಹೊರಗಡೆ ಕುತ್ಕೊಂಡು ಮೊಬೈಲಲ್ಲಿ ಆಡ್ತಾ ಇದೆ. ಏನೋ ಆಡ್ತಾ ಇದೆಯಾ? ಡ್ಯಾಡಿ ಎಲ್ಲೋ? ಏನು ಹೇಳೋದು ಮಮ್ಮಿ, ಇವತ್ತಿಗೆ 6 ದಿನ ಆಗ್ತಾ ಬಂತು, ಡ್ಯಾಡಿ ಮಿಕ್ಸಿ ತಗೊಂಡು ಹೋದ್ರೆ ವಾಪಸ್ ಬಂದೇ ಇಲ್ಲ. ನಿಮ್ಮ ಪತಿಯಂದ್ರನ್ನ ಸಂಶಯ ಮಾಡಬೇಡಿ, ನಿಮ್ಮ ಪತ್ನಿಯಂದ್ರನ್ನ ಸಂಶಯ ಪಡಬೇಡಿ. ಅವ್ರು ಏನೇ ಆಗಿರ್ಲಿ ನಂಬ್ರಿ ಅವರನ್ನ. ನೀವೆಷ್ಟು ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನೋಡ್ತೀರಾ, ಅವರು ನೀವು ಚಾಪೆ ಕೆಳಗೆ ಹೋಗಿದ್ರೆ ಅವರು ರಂಗೋಲೆ ಕೆಳಗೆ. ಅನುಭವದ ಮಾತು ಕೆಲವರು ಪುರುಷರು ಹೇಳ್ತಾ ಇದ್ದಾರೆ, ಪಾಪ ಅವ್ರ ಕಷ್ಟ ದೇವರಿಗೆ ಹೇಳ್ಬೇಕು ಬಿಡಿ. ಸೊ ಹೀಗೆ ಒಂದ್ಸರಿ ನಾವೇನ್ ಮಾಡ್ಬೇಕು ನಮ್ಮ ಕುಟುಂಬ ಜೀವನದಲ್ಲಿ, ಅಡ್ಜಸ್ಟ್ಮೆಂಟ್ ಇದೆಯಲ್ಲ ಭಾಳ ಇಂಪಾರ್ಟೆಂಟ್. ಅಂತ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ದೇವರು ನಿಮಗೆಲ್ಲ ಒಂದು ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಂದ್ರೆ ನೀವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ದೇವಾಲಯದಲ್ಲಿ ಕರ್ಕೊಂಡು ಬಂದು ಆಶೀರ್ವಾದ ಮಾಡಿದಾರಲ್ಲ, ಆ ದೇವರು ನಿಮ್ಮನ್ನ ಕೈ ಹಿಡಿದು ಮುನ್ನಡೆಸಬೇಕು. ಅದಕ್ಕೆ ನಾವು ಹಾಡಿದ್ವಿ, ಎಂತ ಗುರುವ ಕಂಡೇನ, ಎಂತ ಗುರು, ನಮ್ಮೆಲ್ಲರನ್ನ ಮುನ್ನಡೆಸುವ ಗುರು, ಕೈ ಹಿಡಿದು ನಮ್ಮನ್ನ ಕೈ ಸಾಗಿಸುವಂತೆ ಮಾಡುವ ಗುರು. ಅದಕ್ಕೆ ನಾವು ದೇವರಿಗೆ ವಂದನೆ ಹೇಳೋಣ. ಒಂದ್ಸರಿ ಒಬ್ರು 50 ವರ್ಷದ ವಿವಾಹ ಜೀವನ ನಡೆಸಿ 50 ವರ್ಷದ ತಮ್ಮ ವಿವಾಹ ಜೀವನದ ವಾರ್ಷಿಕ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರು. ಸ್ಟೇಜಲ್ಲಿ ಫುಲ್ ಅಲಂಕಾರ ಮಾಡಿರುವಂತ ಹೂಗಳು, ಇವರಿಬ್ಬರೇ ಪತಿ ಪತ್ನಿ ಇಬ್ಬರು ಕುತ್ಕೊಂಡಿದ್ದಾರೆ. ಅಲ್ಲಿ MC ಬಂದ್ಬಿಟ್ಟು ಹೇಳ್ತಾನೆ, 50 ವರ್ಷಗಳು ತುಂಬಾ ಜನರ ಜೀವನದಲ್ಲಿ ಇರೋದಿಲ್ಲ, ಆದರೆ ಈ ದಂಪತಿಗಳ ಜೀವನದಲ್ಲಿ 50 ವರ್ಷಗಳನ್ನು ದೇವರು ಕೊಟ್ಟಿದ್ದಾರೆ. ಎಂತ ಭಾಗ್ಯ, ಸಂತೋಷ. ಆದರೆ ಚಪ್ಪಾಳೆ ತಟ್ರಿ, ಇಲ್ಲ 50 ವರ್ಷ ಆದ್ರೆ ಯಾರು ಇರ್ಲಿಕ್ಕಿಲ್ಲ. ಸೊ ಸ್ವಲ್ಪ ಸಮಯ ಆದ್ಮೇಲೆ MC ಹೇಳಿದಂತೆ ಅವರ ವಿವಾಹದ ಗುಟ್ಟನ್ನ ನಾವು ಕೇಳಬೇಕು, ಸುಖಿ ವಿವಾಹದ ಗುಟ್ಟನ್ನ ಕೇಳ್ಬೇಕಂದ್ರೆ ಇವರು ಆದರ್ಶ ದಂಪತಿಗಳು. ಸುಖಿ ವಿವಾಹದ ಗುಟ್ಟನ್ನ ಕೇಳಬೇಕು. ನಿಧಾನ ಹೋಗಿ ಮೈಕ್ ಹಿಡ್ಕೊಂಡು ಆ ಅಮ್ಮನ ಪಕ್ಕದಲ್ಲಿ ನಿಂತ್ಕೊಂಡು ಕೇಳ್ತಾರೆ, ಅಜ್ಜಿ ನಿಮ್ಮ ವಿವಾಹವಾಗಿ, ಇಬ್ಬರದು ವಿವಾಹವಾಗಿ 50 ವರ್ಷ ಆಯ್ತು, ವಾಟ್ ಇಸ್ ದ ಸೀಕ್ರೆಟ್? ಗೊತ್ತು, 50 ವರ್ಷ ಕೇಳಿದ್ದಾರೆ ಇವರಿಬ್ಬರದ್ದು. ಇನ್ನೆಲ್ಲಿ ಕಿವಿ ಕೇಳಿಸ್ಬೇಕು, ಕೇಳಿಸಲ್ಲ ಅವರಿಗೆ. ಏನು ಹೇಳಿದೆ ಮಗ? ಹತ್ತಿರ ಬಂದು MC ಹೇಳಿದಂತೆ ಮೈಕಲ್ಲಿ ಜೋರಾಗಿ, 50 ವರ್ಷ ಆಯ್ತಲ್ಲ ವಿವಾಹವಾಗಿ, ನಿಮ್ಮಿಬ್ಬರ ಒಟ್ಟಿಗೆ ಇರಬೇಕಂದ್ರೆ ಇನ್ನು ವಿವಾಹದ ಸಂತೋಷದ ಸಂಭ್ರಮದ ಗುಟ್ಟೇನು? ಗುಟ್ಟು ಕೇಳಬೇಕಾ ಅಂಥೇಳಿ ನಾನು ಇವ್ರನ್ನ ಮದುವೆ ಆದ್ನಲ್ಲ, ಒಂದು ವಿಷಯ ಹೇಳ್ತೀನಿ ನೋಡು, ಇವ್ರಿಗೆ ಸರಿ ಕಿವಿ ಕೇಳಿಸಲ್ಲ. ಯಾರಿಗೆ? ಪಕ್ಕದಲ್ಲಿ ಗಂಡ ಕುತ್ಕೊಂಡಿದ್ರಲ್ಲ ಅವ್ರಿಗೆ ಸರಿ ಕಿವಿ ಕೇಳಿ. ಯಾಕಂದರೆ ಪಾಪ ಇವರು 50 ವರ್ಷ ಅಜ್ಜಿ ಹೇಳಿದ್ದೆಲ್ಲ ಕೇಳಿದ್ದಾರೆ. 50 ವರ್ಷ ಕೇಳಿ ಕಿವಿ ಕೇಳಿಸೋಕ್ಕೆ ಆಗುತ್ತಾ? ಸಾಧ್ಯ ಇಲ್ಲ. ಅದಕ್ಕೆ ಅವರು ಸೈಲೆಂಟಾಗಿ ಇದ್ಬಿಟ್ರು. ಅವ್ರು ಏನು ಹೇಳಿದರು? ಏನಂತೆ MC? ಏನಿಲ್ಲ, ನಿಮ್ಮನ್ನೇ ಹೊಗಳ್ತಾ ಇದ್ದಾರೆ ಕಣ್ರಿ. ಹೌದಾ? ನನ್ನನ್ನು ತುಂಬ ಜನ ಹೊಗಳ್ತಾರೆ, ಇನ್ನೊಬ್ಬನ ಬಿಟ್ಟು ಅಂತ ನಿಧಾನವಾಗಿ ಹೇಳ್ದ ಅವನು. ಸ್ವಲ್ಪ ಟೈಮ್ ಆದ್ಮೇಲೆ ಇವ್ರು ಹೇಳ್ತಾರೆ, ನಮ್ಮ ಇಬ್ಬರ ವಿವಾಹದ ಗುಟ್ಟು ಏನು ಗೊತ್ತಾ? ಸಂತೋಷವಾಗಿರ್ಬೇಕಾದ್ರೆ ಇವರನ್ನ ಮದುವೆ ಆದ ಮೊದಲನೇ ದಿನ ನಾನು ಒಂದು ಕೆಲಸ ಮಾಡಿದೆ. ಏನು ಕೆಲಸ ಅಂತ ಹೇಳಿದ್ರೆ, ಇವರ 10 ವೀಕ್ನೆಸ್ಗಳನ್ನ, ಕಡಿಮೆತನವನ್ನ ಪಟ್ಟಿ ಮಾಡಿದೆ. ಈಗ ಸಿಗಾಕೊಂಡ್ಬಿಟ್ರಿ ನೀವು, ಒಂದಿನ ಆದ್ರೂ ಸಿಗಾಕೊಂಡ್ಬಿಟ್ಬಿಟ್ರೆ ನೋಡ್ರಿ, ನಿಮಗೆ ನಾನು ನಿಮ್ಮನ್ನ ಬಿಟ್ಟು ಹೋಗ್ಬಿಡ್ತೀನಿ. ಎಷ್ಟು? 10 ತಪ್ಪುಗಳನ್ನು ಲಿಸ್ಟ್ ಮಾಡ್ಕೊಂಡು ಬಂದರು. 10 ಲಿಸ್ಟ್ ಮಾಡಿದ್ಮೇಲೆ ಒಂದಿನ ಇವ್ರು ತಪ್ಪು ಮಾಡಿದ ತಕ್ಷಣ ಹೋಗಿ ನೋಡೋದು ಲೀಸ್ಟಲ್ಲಿ ಯಾವ್ದಾದ್ರು ಇದೆಯಾ ಅಂತ ನೋಡ್ತಾರೆ. ಜಸ್ಟ್ ಎಸ್ಕೇಪ್ ಆಗ್ಬಿಟ್ರು. ಜಸ್ಟ್ ಎಲ್ಲಾದರೂ ಇದು ಮಾಡಿದರೆ ಬಿಡ್ತಿರ್ಲಿಲ್ಲ ಅಂತ. ಹೀಗೆ ಹೋಗ್ತಾ 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 ನೋಡ್ರಿ 50 ವರ್ಷ ಆಗ್ಬಿಡ್ತು. ಅಜ್ಜಿ ನಿಧಾನವಾಗಿ ತನ್ನ ಹಳೆಯ ಬ್ಯಾಗಲ್ಲಿರುವ ಪರ್ಸಲ್ಲಿರುವಂಥ ಚೀಟಿ ತೆಗೆದು, ನೋಡು ಮಗ, ಇದೊಂದು ಸ್ವಲ್ಪ ಓದು, ನನಗೆ ಓದಲಿಕ್ಕೆ ಕಣ್ಣು ಕಾಣ್ತಾ ಇಲ್ಲ ಅಂತೇಳಿ MC ಕೈಯಲ್ಲಿ ಕೊಡ್ತಾರೆ. MC ಭಾಳ ಓದಿರುವಂಥವನು, ಇಂಜಿನಿಯರಿಂಗ್ ಎಲ್ಲ ಮಾಡಿರುವಂಥ ವ್ಯಕ್ತಿ, ತುಂಬ ಓದಿದಾನಲ್ಲ. ಅಜ್ಜಿ ಓದಿರುವಂಥದ್ದು 4ನೇ ಕ್ಲಾಸ್ ಅಷ್ಟೇ. ಅಜ್ಜಿ ಕೊಟ್ಟ ಪೇಪರನ್ನು ಸ್ಟೈಲಾಗಿ ತಗೊಂಡು ಮುಂದೆ ಹೋಗಿ, ಈಗೆಲ್ಲ ಹೇಳ್ತೀನಿ ನೋಡಿ ಅಂತ ಹೇಳ್ತಾ ಓದ್ಲಿಕ್ಕೆ ಆರಂಭ ಮಾಡ್ತಾನೆ. ಅವನಿಗೆ 1 ಅಕ್ಷರನೂ ಓದಲಿಕ್ಕೆ ಬರಲ್ಲ. ಓದ್ಲಿಕ್ಕೆ ಬಂತ ಮಗ? ಬಂದಿಲ್ವಾ? ತಗೊಂಬ, ಇಲ್ಲ ನಾನು ಓದ್ತೀನಿ. ಹತ್ತಿರ ತಂದಾಗ ಅಜ್ಜಿ ಓದ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನೋಡ್ರಿ, ನಿಮ್ಗೆ ಓದ್ಲಿಕ್ಕೆ ಬರ್ತನ್ರಿ ಇದು? ಯಾಕಂದ್ರೆ 50 ವರ್ಷ ಕೇಳಿದ್ದಾರೆ ಹೇಳಿದ್ದೆಲ್ಲ. ಸ್ವಲ್ಪ ಟೈಮ್ ಆದಮೇಲೆ ಅಜ್ಜಿ ನಿಂತ್ಕೊಂಡು ಮೈಕ್ ಇಟ್ಕೊಂಡು ಹೇಳ್ತಾರೆ,
ಇದು MC ಗೆ ಓದ್ಲಿಕ್ಕೆ ಬರಲ್ಲ, ನಮ್ಮ ಗಂಡನಿಗೂ ಓದ್ಲಿಕ್ಕೆ ಬರಲ್ಲ. ಯಾಕಂತ ಹೇಳಿದ್ರೆ ನಾನು ಓದ್ಲಿಕ್ಕೆ ಬರೋ ತರ ಬರ್ದೇ ಇಲ್ಲ. ಇದರಲ್ಲಿ ಏನು, ಇದರಲ್ಲಿ ಬರ್ದಿರುವಂತದ್ದು ಓದ್ಲಿಕ್ಕೆ ಬರಬಾರ್ದಂತಾನೆ ಬರ್ದಿ. ನೋಡಿ ಪ್ರಿಯರೇ, ಕುಟುಂಬ ಜೀವನದಲ್ಲಿ ಜೀವಿಸ್ತಾ ಇರ್ಬೇಕಾದ್ರೆ ಬಹಳ ಮುಖ್ಯವಾಗಿ ನಾವು ಕಲಿಬೇಕು. ನಿಮ್ಮ ಪತಿ ಪತ್ನಿ ಮಕ್ಕಳ ಬಗ್ಗೆ ಮಾತಾಡ್ಬೇಕಾದ್ರೆ ಅವರನ್ನು ಅಪರಾಧಿಗಳು ಅಂತ ಹೇಳಿಕೆ, ತಪ್ಪು ಮಾಡಿದಾರೆ ಅಂತ ಹೇಳಿಕೆ 99 ಕಾರಣಗಳಿದ್ರು ಅವರು ನಿರಪರಾಧಿಗಳಂತ ಹೇಳಿಕೆ ಒಂದು ಕಾರಣವನ್ನ ಹುಡುಕಿದ್ರ ಈ ಪ್ರಪಂಚದಲ್ಲಿ ಅದ್ಭುತಗಳನ್ನು ನೋಡ್ತೀರಾ. ಅದರಿಂದ ದಾಂಪತ್ಯ ಜೀವನದಲ್ಲಿ ತಪ್ಪು ಹುಡುಕ್ತಾ ಹೋದರೆ ಖಂಡಿತವಾಗಿ ಸಮಾಧಾನವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ತಪ್ಪನ್ನ ಒಪ್ಕೊಂಡು ಕ್ಷಮಿಸಿ ಬಾಳಿದ್ರೇನೆ ಸ್ವರ್ಗ, ಕ್ಷಮಿಸಿ ಬಾಳಿದ್ರೇನೆ ಸ್ವರ್ಗ. ಅದಕ್ಕೆ ಹೇಳ್ತಾರೆ ಸಂಸಾರ. ಸಂಸಾರ ಪರಸ್ಪರ ಸರಿಗಮ ಹಾಡ್ತಾ ಖುಷಿ ಖುಷಿಯಲ್ಲಿ ಬಾಳ್ತಾ ಇದ್ರೆ ಅದೇ ಸಂಸಾರ. ದುಃಖ ಇಲ್ದಿರುವಂಥ, ಜಗಳ ಇಲ್ದಿರುವಂಥ ಕುಟುಂಬಗಳೇ ಇಲ್ಲ. ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳೋದು ಮರ್ತೋಗ್ಬಿಡ್ಕಂಡ್ರಿ. ಈ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ರಿ ಎಲ್ಲರೂ. ನಾನು ಸುಮಾರು ವರ್ಷಗಳಿಂದ ಎಲ್ಲ ಕಡೆ ಪ್ರಶ್ನೆ ಕೇಳ್ತಿದ್ದೀನಿ, ನಿಮ್ಗೊಂದು ಕೇಳಿಬಿಡೋಣ ಅಂತ. ಯಾಕಂದ್ರೆ ತುಂಬ ಕಡೆ ಹೋದಾಗ ಕೇಳಿದ ಪ್ರಶ್ನೆ ಯಾರೂ ಉತ್ತರ ಕೊಟ್ಟಿಲ್ಲ, ಯಾರೂ ಸಿಕ್ಕಲೇ ಇಲ್ಲ. ಅಟ್ಲೀಸ್ಟ್ ಇಲ್ಲಿ ಬಂದರೂ ಸಿಗ್ತಾರೇನೋ ಬಾಲ ಯೇಸುವಿನ ಮಧ್ಯಸ್ಥಿಕೆಯಲ್ಲಿ ಅಥವಾ ಅವರ ಆಶೀರ್ವಾದಗಳಲ್ಲಿ, ಅವರ ಅನುಗ್ರಹಗಳಲ್ಲಿ ಅಟ್ಲೀಸ್ಟ್ ಇಲ್ಲಾದರೂ ಸಿಗ್ತಾರೆ. ನಿಮ್ಮ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ರಿ. ಈಗ ಪ್ರಶ್ನೆ ಏನಂತ ಹೇಳಿದ್ರೆ, ನಿಮ್ಮಲ್ಲಿ ಇರುವಂಥ ದಂಪತಿಗಳಲ್ಲಿ ಜಗಳ ಮಾಡದೇ ಇರುವಂತ ದಂಪತಿಗಳು ಯಾರಾದ್ರೂ ಇದ್ರೆ ಒಂದ್ ಕೈ ಮೇಲೆ ಮಾಡಿ. ಅಲ್ಲ, ಇಷ್ಟೆಲ್ಲ ನವೇನಕ್ಕೆ ಬಂದು ಪ್ರಾರ್ಥನೆ ಮಾಡಿ ಜಪಸರ ಎಲ್ಲ ಮಾಡಿಕೊಂಡು ಭಜನೆ ಹಾಕೊಂಡು ಜಗಳ ಮಾಡದೇ ಇರ್ಲಿಕ್ಕೆ ಆಗಿಲ್ವಾ? ಹೋಗ್ಲಿ ಬಿಡಿ, ಇದು ಸಿಗದಿರೋ ಪರವಾಗಿಲ್ಲ. ಇನ್ನೊಂದು ಬಹಳ ಈಸಿ ಕ್ವಶನ್ ಕೇಳ್ತೀನಿ ನೋಡಿ. ಕೋಪ ಮಾಡ್ಕೊಳ್ದೇ ಇರುವಂತ ಯಾವ್ದು ದಂಪತಿಗಳಿದ್ದಾರ, ಪತಿ ಪತ್ನಿ ಇದ್ದಾರ, ಆಗುತ್ತೆ ಇವನ ಕೋಪನೇ ಬರಲ್ಲ ನನಗೆ, ಅಯ್ಯೋ ಯಾರು ಇಲ್ವಾ? ಅಲ್ಲ, ಇಷ್ಟೆಲ್ಲ ನೋವೇನ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಇಲ್ಲಿ ಮೇಣದ ಬತ್ತಿ ಹಚ್ಕೊಂಡು ಧ್ಯಾನ ಕೂಟ ಮಾಡಿ ಕೋಪ ಮಾಡ್ಕೊಳ್ದೆ ಇರ್ಲಿಕ್ಕೆ ಆಗಿಲ್ವಾ? ಕೋಪ ಮಾಡದೇ ಇರೋರು ಈ ಭೂಮಿ ಮೇಲೆ ಯಾರು ಇಲ್ಲ ಕಣ್ರಿ, ಯಾರು ಇಲ್ಲ. ಅದಕ್ಕೆ ಕಡಿಮೆತನ ಇಲ್ಲದೆ ಇರುವಂಥವ್ರು ಯಾರೂ ಇಲ್ಲ. ನಿಮ್ಮ ಪಕ್ಕದಲ್ಲಿ ನಿಮ್ಮ ಪತಿ ಇದ್ದಾರ, ಪತ್ನಿ ಇದ್ದಾರ, ಅವ್ರ ಮುಖ ಒಂದ್ಸರಿ ನೋಡಿ. ಅವರೇ ಕಂಡ್ರೆ ನಿಮ್ಮನ್ನು ಕೈ ಹಿಡಿದವರು, ಇದುವರೆಗೆ ಮುನ್ನಡೆಸಿದವರು. ಆ ದೇವರ ನೆರಳು ನಿಮ್ಮ ಮೇಲೆ ಇರಬೇಕು. ಅದರಿಂದ ನಮ್ಮ ದೇವರಿಗೆ ನಾವು ವಂದನೆ ಹಾಡ್ತಾ, ನಮಗೆ ಕೊಟ್ಟ ಅವಕಾಶಕ್ಕಾಗಿ ವಂದನೆ ಹೇಳ್ತಾ ಅವರಿಗೆ ನಾವು ಹೇಳೋಣ, ಆಮಿ ಆಭಾರಿ, ಆಮಿ ಆಭಾರಿ, ಆಮಿ ಆಭಾರಿ. ನಮ್ಮ ಸಹೋದರರು ನಮಗಾಗಿ ಇದು ಸುಂದರವಾಗಿ ಹಾಡ್ತಾರೆ, ಆಮಿ ಆಭಾರಿ. आभारी 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 अमी आभारी आभारी मानतोषला अमी आभारी आभारी मानतोषला अमी आभारी वामुक्तो आभारी अमी आभारी आभारी मानतोषला कायाला पियाला येशूने दिले कायाला पियाला येशूने दिले रायाला जागा येशूने दिले रायाला जागा येशूने दिले अमी आभारी येशूला अमी आभारी आभारी मानतोषला आभारी 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 मानतोषला अमी आभारी आभारी मानतोषला अमी आभारी आभारी मानतोषला अमी आभारी आभारी मानतोषला ಈ 9 ದಿನಗಳ ಕಾಲ ಯೇಸು ನಮ್ಮನ್ನ ಈ ಸಂಜೆಯ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ದೇವರು ನಮಗೆ ಅನುಗ್ರಹವನ್ನು ಕೊಟ್ಟಿದ್ದಾರೆ. ಈ ಸಂಜೆ ಈ ಮರದ ತಂಪಿನಲ್ಲಿ ಕೂತ್ಕೊಂಡು ಪ್ರಭುವನ್ನ ಸ್ತುತಿ ಹಾಡಲಿಕ್ಕೆ, ಅವರ ನಾಮವನ್ನ ಭಜಿಸಲಿಕ್ಕೆ ನಮಗೆ ದೇವರು ಅನುಗ್ರಹವನ್ನು ಕೊಟ್ಟಿದ್ದಾರೆ. ಅದರಿಂದ ನಾವು ದೇವರಿಗೆ ವಂದನೆಗಳನ್ನು ಸಲ್ಲಿಸಬೇಕು. ಪ್ರತಿಯೊಬ್ಬರಿಗೆ ಕೊರತೆಯ ಬಾಳಿರುತ್ತೆ. ಅದಕ್ಕೆ ಒಂದು ಸುಂದರವಾದ ಕೀರ್ತನೆಯನ್ನು ಹಾಡನ್ನು ಬರೀತಾರೆ. ಆ ಹಾಡು ಏನಂತ ಹೇಳಿದ್ರೆ, ಯೇಸು ಹೇ ಕೈಸಾ ಕುಂಬಾರ ಭಯ್ಯ
ಯೇಸು ಹೇ ಕೈಸಾ ಕುಂಬಾರ್. ಕೆಲವರಿಗೆ ಹೇಗೆ ದೇವರು ಸೃಷ್ಟಿ ಮಾಡ್ತಾ ನೋಡಿ, ಕಾಲ ಬನಾಯ ಗೋರ ಬನಾಯ. ಕೆಲವು ರಾತ್ರಿ ಹೋದ್ರೆ ಕಾಣೋದೇ ಇಲ್ಲ, ಕಾಳ ಬನಾಯ ಗೋರ ಬನಾಯ. ಕೆಲವ್ರು ನೋಡಿದ್ರೆ ಫೇರ್ ಅಂಡ್ ಲವ್ಲಿ ಸಮೇತ ಓಡೋಗ್ಬಿಡುತ್ತೆ. ಆದ್ರೂ ಇವರಿಬ್ಬರನ್ನ ದೇವರು ಒಟ್ಟಿಗಿಟ್ಟು ನೋಡಿ, ಎಂತ ಒಂದು ಸಂತೋಷ ನೋಡಿ. ದೇವರ ಸೃಷ್ಟಿ ಹಾಗೇನೆ ಪ್ರಿಯ. ಅದಕ್ಕೆ ಕಪ್ಪಗಿದ್ದೀರಂತ ಬೇಜಾರ ಮಾಡ್ಕೊಂಬೇಡಿ, ತುಂಬಾ ಬೆಳ್ಳಗಿದ್ದೀರಾ ಅಂತೇಳಿ ಸಂತೋಷನೂ ಪಟ್ಕೊಂಬೇಡಿ. ಯಾಕಂತ ಹೇಳಿದ್ರೆ ಕಪ್ಪಗಿದ್ದವರಿಗೂ 6 ಅಡಿ, ಬೆಳ್ಳಗಿದ್ದವರಿಗೂ 6-3 ಅಡಿನೇ, 6-3 ಅಡಿನೇ, 6-3. ಅದರಿಂದ ನಮ್ಗೇನಿದೆ ಅದರಲ್ಲಿ ಸಂತೋಷ ಪಡೋಣ. ದೇವರು ನಮ್ಮೆಲ್ಲರ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ. ನಮ್ಮ ಮನೆಗಳನ್ನು, ಕುಟುಂಬಗಳನ್ನು, ನಿಮ್ಮ ಕೆಲಸ ಕಾರ್ಯಗಳು ಎಲ್ಲವನ್ನ ದೇವರ ಆಶೀರ್ವಾದ ಮಾಡಲಿ. ನಮ್ಮ ಕೆಲಸ ಕಾರ್ಯ ಎಲ್ಲವನ್ನ, ಮಕ್ಕಳನ್ನ, ನೀವು ಮಾಡ್ತಿರುವ ಶ್ರಮವನ್ನ ದೇವರ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ, ದೇವರಿಗೆ ನಾವು ವಂದನೆಗಳನ್ನು ಸಲ್ಲಿಸ್ತಾ ಜಯಮಂಗಳ ಎಂಬ ಗೀತೆಯನ್ನ ಒಟ್ಟಿಗೆ ಹಾಡೋಣ. ಮಂಗಳ ಜಯ 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 ಯೇಸು ಸ್ವಾಮಿಗೆ, 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 ಜಯ ಯೇಸು ಸ್ವಾಮಿಗೆ, ಜಯ ಯೇಸು ಕ್ರಿಸ್ತಗೆ, ಜಯ ಯೇಸು ಸ್ವಾಮಿಗೆ, ಜಯ ಯೇಸು ಕ್ರಿಸ್ತಗೆ, ಮಂಗಳ ಜಯ 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 ಯೇಸು ಸ್ವಾಮಿಗೆ, ಮಂಗಳ ಜಯ 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 ಯೇಸು ಸ್ವಾಮಿಗೆ. ಆರತಿ ಬೆಳಗಿರಿ ನಾರಿ ಮಣಿಯರೇ, ಆರತಿ ಬೆಳಗಿರಿ ನಾರಿ ಮಣಿಯರೇ, ಆರತಿ ಬೆಳಗಿರಿ ಮರಿಯಳ ಪುತ್ರಗೆ, ಆರತಿ ಬೆಳಗಿರಿ ಮರಿಯಳ ಪುತ್ರಗೆ, ಮಂಗಳ ಜಯ 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 ಯೇಸು ಸ್ವಾಮಿಗೆ, 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 ಮಂಗಳ ಜಯ 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 ಯೇಸು ಸ್ವಾಮಿಗೆ. बोलो यीशु प्रभु महाराज की, मसीहा प्रभु यीशु महाराज की, आने वाले यीशु प्रभु महाराज की।